ಎಲ್ಲರೂ ಭಕ್ತಿ ಭಾವದಿಂದ ನೀವು ಅಷ್ಟಮಿಯನ್ನು ಆಚರಿಸಿದ್ದೀರಿ ಅಂತ ಗೊತ್ತಾಗ್ತದೆ ನನಗೆ. ಯಾಕಂತ ಹೇಳಿದ್ರೆ ನೀವು ಕಳೆದ 1 ವಾರದಿಂದ ನೀವು ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದೀರಿ. ಯಾವಾಗ್ಲೂ ನಮ್ಗೆ ಗೊತ್ತಿರುವವರ ಬಗ್ಗೆ ನಮಗೆ ಪ್ರೀತಿ ಜಾಸ್ತಿ ಇರ್ತದೆ, ಅವರ ಬಗ್ಗೆ ನಮ್ಗೆ ಇನ್ನೂ ತಿಳಿಬೇಕೆಂತ ಹೇಳುವ ಒಂದು ಆಸೆ ಕೂಡ ಇರ್ತದೆ. ಅಂತ ನಾವು ನಮ್ಮ ಮಕ್ಕಳ ಬರ್ತ್ಡೇಯನ್ನು ಕೂಡ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತೇವೆ. ಹಾಗಿರುವಾಗ ಪರಮಾತ್ಮನ ಭಗವಂತನ ಜನ್ಮದಿನವನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಆಚರಿಸ್ಬೇಕು. ದೈವಚ್ಛೆಯಂತೆ ಮುಂದಿನ ವರ್ಷ ನಮ್ಗೆ ಒಂದು ನಮ್ಮ ಮಂಗಳೂರಿನಲ್ಲಿ ರಾಧಾ ಗೋವಿಂದ ದೇವಸ್ಥಾನ ಕೂಡ ಬರ್ಲಿಕ್ಕುಂಟು. ಅದರ ಕೆಲಸಗಳಿಗೆ ಆಗ್ತಾ ಉಂಟು. ನಮ್ಮ ಸಂಕಲ್ಪದಂತೆ, ದೇವರ ಇಚ್ಛೆಯಂತೆ ಮುಂದಿನ ಜನ್ಮಾಷ್ಟಮಿಗೆ ನಾವು ನಮ್ಮದೇ ಒಂದು ದೇವಸ್ಥಾನವನ್ನು ಹೊಂದಲಿದ್ದೇವೆ. ಭಕ್ತಾದಿಗಳೆಲ್ಲ ಖಂಡಿತ ಬನ್ನಿ, ನಾವೆಲ್ಲರೂ ಸೇರಿ ಕೃಷ್ಣಾಷ್ಟಮಿ ಆಚರಿಸೋಣ ಮುಂದಿನ ವರ್ಷ ಮಂಗಳೂರಿನಲ್ಲಿ. ಇವತ್ತಿನ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, 9ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ಕೃಷ್ಣ ಅವನ ಶಕ್ತಿಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾನೆ. ಹೇಗೆ ನನ್ನನ್ನು ಸೇರ್ಬಹುದು ಅಂತ ಹೇಳುವುದನ್ನು ಕೂಡ, ಯಾವ ರೀತಿ ನನ್ನ ಸ್ಮರಣೆ ಮಾಡಬೇಕು, ಹಾಗಿದ್ರೆ ನೀವು ನಿಮ್ಮ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಮಾಡಿದ್ರೆ ನೀವು ನನ್ನನ್ನು ಸೇರ್ತೀರಿ, ನನ್ನಲ್ಲಿಗೆ ಬರ್ತೀರಿ. ಆ ಶಾಶ್ವತವಾದ ಧಾಮಕ್ಕೆ ನೀವು ಬಂದ್ರೆ ನಿಮಗೆ ಆಮೇಲೆ ಪುನಃ ಈ ಜನ್ಮ ಮೃತ್ಯು ಜರ ಮರಣಗಳ ಚಕ್ರದಲ್ಲಿ ನೀವು ಬೀಳುವಂತ ಅಗತ್ಯ ಇಲ್ಲ. ಸದಾ ಆನಂದದಾಯಕವಾದಂತಹ ಆ ಧಾಮಕ್ಕೆ ನೀವು ಬನ್ನಿ ಅಂತ ಹೇಳಿ ಕೃಷ್ಣ ನಮ್ಮನ್ನೆಲ್ಲ ಕರೀತಾ ಇದ್ದಾನೆ. ಅರ್ಜುನನ 8 ಪ್ರಶ್ನೆಗಳಿಗೂ ಬ್ರಹ್ಮ ಯಾರು, ಆತ್ಮ ಯಾವುದು, ಕರ್ಮ ಏನು, ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ಯಜ್ಞಪತಿಗಳು ಯಾರು, ದೇಹದಲ್ಲಿ ವಾಸಿಸುವುದು ಹೇಗೆ ಆತ್ಮ, ಈ ರೀತಿಯೆಲ್ಲ ಪ್ರಶ್ನೆಗಳಿಗೂ ಕೂಡ ಅರ್ಜುನನ ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಡ್ತಾನೆ. ಬ್ರಹ್ಮನ ಆಯುಸ್ಸು, ಅವನ ಲೋಕ ಅದು ಕೂಡ ನಶ್ವರ. ಬ್ರಹ್ಮನಿಗೂ ಒಂದು ದಿನ ಸಾವುಂಟು. ಅವನ ಲೋಕವು ನಶ್ವರ, ನನ್ನ ಲೋಕ ಮಾತ್ರ ಶಾಶ್ವತ. ಆದ್ರಿಂದ ಯಾರು ನನ್ನಲ್ಲಿಗೆ ಬರುತ್ತಾರೋ ಅವರು ಪುನಃ ಹಿಂದಿರುಗಿ ಬರುವುದಿಲ್ಲ. ವೇದಾಧ್ಯಯನ, ಯಜ್ಞ, ದಾನ, ತಪಸ್ಸು ಇದೆಲ್ಲವನ್ನು ಮಾಡಿದಂತಹ ಪುಣ್ಯ ಏನ್ ಸಿಗ್ತದೋ ಅದು ಬರೀ ಭಕ್ತಿ ಮಾರ್ಗದಲ್ಲಿ ನಡೆದ್ರೆ ಸಿಗ್ತದೆ. ಇದೆಲ್ಲ ಹಿಂದೆ ಹೇಳಿದ್ದೆಲ್ಲವೂ ಕೂಡ ಬರೇ ಭಕ್ತಿ ಮಾರ್ಗದಿಂದ ನಡೆದ್ರೆ, ನನ್ನನ್ನು ಭಕ್ತಿ ಇಟ್ಟು, ಶ್ರದ್ಧೆ ಇಟ್ಟು, ದೃಢತೆಯಿಂದ ನನ್ನನ್ನು ಪೂಜೆ ಮಾಡಿದ್ರೆ, ನನ್ನ ಸ್ಮರಣೆ ಮಾಡಿದ್ರೆ ನಿಮಗೆ ಅದೆಲ್ಲ ಸಿಗ್ತದೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಈ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಹೃದಯವನ್ನೇ ತೆರೆದಿಡ್ತಾ ಇದ್ದಾನೆ. ಈಗಾಗಲೇ 8ನೇ ಅಧ್ಯಾಯವೂ ಕೂಡ ಅದು ಕೂಡ ಒಂದು ಗುಹ್ಯ ರಹಸ್ಯವೇ ಆಗಿತ್ತು. ಇನ್ನೂ ಕೂಡ ಗಂಭೀರವಾದ ಆಳವಾದ ಜ್ಞಾನವನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಕೊಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಭಕ್ತರಿಗೆ ಮಾತ್ರ ನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ನಾವು ಎಷ್ಟು ಕೃಷ್ಣನ ಬಗ್ಗೆ ತಿಳಿದುಕೊಳ್ತೇವೋ ಅಷ್ಟು ನಮಗೆ ಕೃಷ್ಣನ ಬಗ್ಗೆ ಅರ್ಥ ಆಗ್ತದೆ. ನಾವು ಎಷ್ಟು ಜಾಸ್ತಿ ಕೃಷ್ಣನ ಬಗ್ಗೆ ಮಾತಾಡ್ತೇವೋ ನಾವು ಅಷ್ಟು ಕೃಷ್ಣನ ಬಗ್ಗೆ ಆಕರ್ಷಣೆ ಹೊಂದುತ್ತೇವೆ. ಅದಕ್ಕಾಗಿ ಕೃಷ್ಣ ಇಲ್ಲಿ ಅವನ ಬಗ್ಗೆ ಜಾಸ್ತಿ ಪುನಃ ಹೇಳ್ತಾ ಇದ್ದಾನೆ. ಹಿಂದೆ ಅವನು ಗುಹ್ಯ ಜ್ಞಾನ ಕೊಟ್ಟಿದ್ರು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪರಮ ರಹಸ್ಯವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಯಾರು ನನ್ನನ್ನು ಅಸೂಯೆಯಿಂದ ನೋಡ್ತಾರೋ ಅವರಿಗೆ ಈ ಜ್ಞಾನ ಅರ್ಥ ಆಗುದಿಲ್ಲ ಅಂತ ಹೇಳಿ ಕೃಷ್ಣ ಹೇಳಿದ್ದ. ಆದ್ರೆ ಅರ್ಜುನನಿಗೆ ಕೃಷ್ಣನ ಬಗ್ಗೆ ಯಾವುದೇ ಅಸೂಯೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವನಿಗೆ ಈಗಾಗ್ಲೇ ಅರ್ಥ ಆಗಿದೆ. ಪರಮ ದೇವಪುರುಷ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳೋದು ಅವನಿಗೆ ಅರ್ಥ ಆಗಿದೆ. ಅವನಿಗೆ ತಲೆಬಾಗಿ ಅವನಿಗೆ ಶರಣಾಗತಿ ಹೊಂದಿದ್ರೆ ನಾನು ಈ ಎಲ್ಲಾ ದ್ವಂದ್ವಗಳಿಂದ ಮುಕ್ತ ಆಗ್ಬಹುದು ಅಂತ ಹೇಳುವುದನ್ನು ಕೃಷ್ಣನಿಗೆ ಅವನು ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ನಾವು ನೋಡಿದ್ದೇವೆ ಅದನ್ನು. ಅದರಿಂದ ಅವನಿಗೆ ಈಗ ಯಾವುದೇ ದ್ವಂದ್ವಗಳಿಲ್ಲ. ಕೃಷ್ಣನ ಬಗ್ಗೆ ಅವನಿಗೆ ಅಸೂಯೆಗಳಿಲ್ಲ. ಕೃಷ್ಣನ ಬಗ್ಗೆ ಹೆಚ್ಚು ಕೇಳಲಿಕ್ಕೆ ಅವನು ಉತ್ಸಾಹ ತೋರ್ತಾ ಇದ್ದಾನೆ. ಅರ್ಜುನ ತುಂಬಾ ವಿಧೇಯ ವಿದ್ಯಾರ್ಥಿಯ ಹಾಗೆ ಕೃಷ್ಣ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ವಿದ್ಯೆ, ಈ ಜ್ಞಾನ ಅಥವಾ ಈ ರಹಸ್ಯ ವಿದ್ಯೆಗಳ ರಾಜ ಅಂತ. ಇದನ್ನು ತಿಳಿದುಕೊಂಡವ ಇದಕ್ಕಿಂತ ಜಾಸ್ತಿ ಏನು ತಿಳಿದುಕೊಳ್ಳಿಕ್ಕಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.
ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇಷುಭಾತ್. ಕೃಷ್ಣ ಹೇಳ್ತಾನೆ, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯವಿಲ್ಲವಾದ್ದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಇದು ತುಂಬಾ ಶುದ್ಧವಾದ ಜ್ಞಾನ. 8ನೇ ಅಧ್ಯಾಯದಲ್ಲಿ ನಾವು ಕೃಷ್ಣನ ಕೆಲವು ಐಶ್ವರ್ಯಗಳ ಬಗ್ಗೆ ತಿಳಿದಿದ್ದೇವೆ. ಇಲ್ಲಿ ಇನ್ನೂ ಆಳವಾದ, ನಮ್ಮ ಊಹೆಗೆ ಮೀರಿದಂತಹ, ನಮ್ಮ ಗ್ರಹಿಕೆಗೆ ಸಿಲುಕದಂತಹ ಐಶ್ವರ್ಯಗಳನ್ನೆಲ್ಲ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅವನು ತನ್ನ ಹೃದಯವನ್ನೇ ತೆರೆದು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಆ ರೀತಿ ಒಂದು ಗೆಳೆಯನಾಗಿ, ನಮ್ಮ ಹಿತೈಷಿಯಾಗಿ, ನೀವು ತಪ್ಪು ದಾರಿಯಲ್ಲಿ ನಡೆಯಬೇಡಿ, ನನ್ನಲ್ಲಿಗೆ ಬನ್ನಿ, ನಿಮಗೆ ನಾನು ಬೇಕಾದ ಪರಮ ಸಂತೋಷವನ್ನು, ಅಂದ್ರೆ ನೀವು ಯಾವ ರೀತಿ ನೀವು ಇರ್ಬೇಕು ಆ ರೀತಿಯ ಜೀವನವನ್ನು ನೀವು ನನ್ನೊಂದಿಗೆ ಕಳೆಯಿರಿ, ನನ್ನ ಧಾಮಕ್ಕೆ ಬನ್ನಿ ಅಂತ ಹೇಳಿ ಕೃಷ್ಣ ಪುನಃ ಹೇಳ್ತಾ ಇದ್ದಾನೆ. ಇಲ್ಲಿ ಶ್ರವಣ ಎಂಬುದು ಶ್ರವಣ ಅಂದ್ರೆ ಕೇಳುವುದು, ಕೃಷ್ಣನ ಬಗ್ಗೆ ಕೇಳುವುದು ತುಂಬಾ ಮುಖ್ಯ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ವಿಧಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಂತ. ಇದು ರಾಜವಿದ್ಯೆ, ಅಂದ್ರೆ ವಿದ್ಯೆಗಳ ರಾಜ. ಇದಕ್ಕಿಂತ ಮಿಗಿಲಾದ ವಿದ್ಯೆ ಇನ್ನೊಂದಿಲ್ಲ ಅಂತ ಇಲ್ಲಿ ಕೃಷ್ಣನೇ ಹೇಳೋದು, ಬೇರೆ ಯಾರು ಹೇಳೋದಲ್ಲ, ಕೃಷ್ಣನೇ ಹೇಳ್ತಾ ಇದ್ದಾನೆ. ಇದು ರಾಜವಿದ್ಯೆ, ಇದಕ್ಕಿಂತ ಮಿಗಿಲಾದಂತ ವಿದ್ಯೆ ಈ ಲೌಕಿಕ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು, ತುಂಬಾ ಆದದ್ದು. ಜೀವಿ ಖಂಡಿತವಾಗಿ ಇದರ ಅರಿವು ಇರಲೇಬೇಕು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು ಅಂತ. ಅಂದ್ರೆ ಇದರಲ್ಲಿ ಯಾವುದೇ ಕಷ್ಟಗಳಿಲ್ಲ. ಇದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ತುಂಬಾ ಖುಷಿಯಿಂದ ಇದನ್ನು ನಾವು ಅನುಷ್ಠಾನ ಮಾಡಬಹುದು ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿ ಶ್ರವಣ ಅಂದ್ರೆ ನವವಿಧ ಭಕ್ತಿ, ಅಂದ್ರೆ ಕೃಷ್ಣನನ್ನು ಭಕ್ತಿ ಮಾಡ್ಲಿಕ್ಕೆ 9 ಮಾರ್ಗಗಳಿದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಅಂದ್ರೆ 9 ವಿಧದ ಭಕ್ತಿಗಳಲ್ಲಿ ಶ್ರವಣ ಮುಖ್ಯವಾದದ್ದು. ದಿವ್ಯ ಅಂದ್ರೆ ಕೃಷ್ಣನ ದಿವ್ಯ ನಾಮವನ್ನು ಕೇಳುವುದು, ಸಂಕೀರ್ತನೆ ಮಾಡುವುದು, ಶ್ರೀ ವಿಷ್ಣುವಿನ ನಾಮವನ್ನು, ರೂಪವನ್ನು, ಗುಣಗಳನ್ನು ಮತ್ತು ಲೀಲೆಗಳನ್ನು ಸ್ಮರಿಸುವುದು ಸ್ಮರಣ. ಪ್ರಭುವಿನ ಪಾದಕಮಲಗಳ ಸೇವೆ ಮಾಡುವುದು ಪಾದ ಸೇವನ. ಭಗವಂತನನ್ನು ಅರ್ಚಿಸುವುದು, ವಂದಿಸುವುದು ಮತ್ತು ಅವನ ಸೇವಕನಾಗುವುದು. ಆ ಮೂಲಕ ಎಲ್ಲವನ್ನೂ ಅವನಿಗೆ ಅರ್ಪಿಸುವುದು. ಇದು ಭಕ್ತಿಪೂರ್ವಕ ಸೇವೆಯ 9 ವಿಧಗಳು. ಇದರಲ್ಲಿ ಶ್ರವಣ ಅಂದ್ರೆ ಕೃಷ್ಣನ ಬಗ್ಗೆ ಪುನಃ ಜಾಸ್ತಿ ಕೇಳುವಂತಹದ್ದು ಶ್ರವಣ. ಈ ಶ್ರವಣದ ಮೂಲಕ ನಮ್ಮ ಭಕ್ತಿ ಮಾರ್ಗ ತೆರೆಯಲ್ಪಡ್ತದೆ. ಇದು ನಮ್ಮ ಫಸ್ಟ್ ಸ್ಟೆಪ್, ಮೊದಲನೇ ಹೆಜ್ಜೆ ಭಕ್ತಿ ಮಾರ್ಗದಲ್ಲಿ. ಆದ್ರಿಂದ ಗೀತಾ ಅಧ್ಯಯನ, ಭಾಗವತದಂತಹ ಅಧ್ಯಯನಗಳು, ಅದರ ಪ್ರವಚನಕ್ಕೆ ನಾವು ಹೋಗುವುದು, ಅದನ್ನು ಕೇಳುವುದು, ಇದೆಲ್ಲ ತುಂಬಾ ಮುಖ್ಯವಾದದ್ದು. ದೇವರ ವಿಷಯಗಳನ್ನು ದೇವರನ್ನು ತಿಳಿದವರಿಂದ ಕೇಳಿಕೊಳ್ಳುವುದು ಇನ್ನೂ ಉತ್ತಮ. ಅದರಲ್ಲಿ ಶಕ್ತಿ, ಅಂದ್ರೆ ಅವ್ರು ಹೇಳುವುದರಲ್ಲಿ ಶಕ್ತಿ ತುಂಬಿರ್ತದೆ. ಅದರಲ್ಲಿ ನಮ್ಮ ಮನಸ್ಸಿಗೆ ತಾಗ್ತದೆ, ಹೌದು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತದೆ. ಅಷ್ಟು ಮನ ಮುಟ್ಟುವ ಹಾಗೆ ಅವರು ಕೃಷ್ಣನ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಕೃಷ್ಣ ಭಕ್ತರೊಂದಿಗೆ ಸೇರಿದ್ರೆ ಇದನ್ನು ನಾವು ಇನ್ನೂ ಹೆಚ್ಚಾಗಿ ನಮ್ಮ ಮನಸ್ಸಿಗೆ ತಾಗುವಂತೆ ಅವರು ಹೇಳ್ತಾರೆ. ನಮಗೆ ಇನ್ನೂ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುವಂತೆ ಅವರು ಪ್ರತಿಯೊಂದು ಮಾತಲ್ಲಿ ಅವರು ಆ ಒಂದು ಕೃಷ್ಣನ ಬಗ್ಗಿನ ಪ್ರೀತಿ ಅವರಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಒಂದೊಂದು ಇನ್ನೂ ಕೇಳಬೇಕು ಅಂತ ಹೇಳುವ ಒಂದು ಜ್ಞಾನದ ಹಸಿವು ನಮ್ಮಲ್ಲಿ ಬರ್ತದೆ. 7ನೇ ಮತ್ತು 8ನೇ ಅಧ್ಯಾಯ ಕೃಷ್ಣನ ಭಕ್ತಿ ಸೇವೆಗೆ ಸಂಬಂಧ. 6ನೇ ಅಧ್ಯಾಯ ತನಕ ಅವನು ಜ್ಞಾನ ಕೊಟ್ರು. 7ನೇ ಅಧ್ಯಾಯದಿಂದ ಮುಂದಿನ 6 ಅಧ್ಯಾಯಗಳು ಅವನು ಪೂರ್ತಿಯಾಗಿ ಅವನ ಬಗ್ಗೆ ಮತ್ತು ಭಕ್ತಿ ಸೇವೆಯ ಬಗ್ಗೆ ಕೃಷ್ಣ ಹೇಳ್ತಾನೆ. ಆದ್ರೆ 9ನೇ ಅಧ್ಯಾಯದಲ್ಲಿ ಶುದ್ಧ ಭಕ್ತಿ, ಅಂದ್ರೆ ಯಾವುದೇ ಕಲಬೆರಕೆ ಇಲ್ಲದೆ, ಅದರಲ್ಲಿ ಯಾವುದು ಮಿಕ್ಸ್ ಆಗ್ಲಿಲ್ಲ, ಶುದ್ಧ ಭಕ್ತಿಯ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರಿಂದ ಇದು ಪರಮ ಗುಹ್ಯ, ಅಂದ್ರೆ ಅತ್ಯಂತ ರಹಸ್ಯ ಅಂತೇಳಿ ಹೇಳ್ತಾನೆ.
ಇದಕ್ಕೆ ನಮಗೆ ಶಿಷ್ಟರ ಸಂಘ ಬೇಕು, ಅಂದ್ರೆ ಕೃಷ್ಣ ಭಕ್ತರ ಸಂಘ ಬೇಕು ನಮಗೆ. ದಾಸರು ಹೇಳ್ತಾರೆ, ದುಷ್ಟರ ಸಂಘ ಕೊಡಬ್ಯಾಡೋ ಹರಿಯೇ, ಶಿಷ್ಟರ ಸಂಘದೊಳು ಇರಿಸೆನ್ನ ಹರಿಯೇ ಅಂತ. ಕೃಷ್ಣನ ಸಂಘ ಮಾಡಿದವರು ಕೃಷ್ಣ ಭಕ್ತರ ಸಂಘದಲ್ಲಿದ್ರೆ ನಾವು ಕೃಷ್ಣನ ಬಗ್ಗೆ ಜಾಸ್ತಿ ಕೇಳಬಹುದು, ಇನ್ನೂ ಕೃಷ್ಣನ ಕಥೆಗಳನ್ನು ಕೇಳ್ಬಹುದು, ಅವನ ವಿಷಯಗಳ ಶ್ರವಣ ಮಾಡಬಹುದು ಅಂತ. ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂದ್ರೆ ಭಕ್ತರ ಸಂಘದಲ್ಲಿ ಇರ್ಬೇಕು ನಾವು ಅಂತ. ಲೌಕಿಕ ಸಂಘದವರೊಂದಿಗೆ ನಾವಿದ್ರೆ ನಾವು ಯಾವಾಗ್ಲೂ ಬೇರೆ ಕೃಷ್ಣನ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೇವೆ ನಾವು. ರಾಜಕೀಯ, ಅಲ್ಲಿ ಆಗುವ ದೇಶಗಳಲ್ಲಿ ಪರದೇಶಗಳಲ್ಲಿ ಆಗುವಂತಹ ಕಥೆಗಳು, ಅದೆಲ್ಲ ನಮ್ಗೆ ಲೌಕಿಕದ ಜನಗಳ ಮಧ್ಯೆ ಸಿಗ್ತದೆ. ಆದ್ರೆ ಆಧ್ಯಾತ್ಮವನ್ನು ಚಿಂತನೆ ಮಾಡುವವರ ಮಧ್ಯದಲ್ಲಿದ್ರೆ, ಕೃಷ್ಣ ಭಕ್ತರ ಮಧ್ಯದಲ್ಲಿದ್ರೆ ನಮ್ಗೆ ಕೃಷ್ಣನ ಬಗ್ಗೆ ಮಾತ್ರ ನಮಗೆ ಶ್ರವಣ ಮಾಡಲಿಕ್ಕೆ ಸಿಗ್ತದೆ. ಇದು ಅತ್ಯಂತ ರಹಸ್ಯ. ಇದು ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲಾ ಜ್ಞಾನಗಳ ಇದು ತಿರುಳು. ಕೃಷ್ಣನ ವಿಷಯದಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ನಮಗೆ ಇಂತಹ ವಿಷಯಗಳು ರುಚಿಸ್ತವೆ. ಆದ್ರೆ ಕೃಷ್ಣನ ವಿಷಯದಲ್ಲಿ ಶ್ರದ್ಧೆ ಇಲ್ಲದವರಿಗೆ ಇದ್ಯಾವುದು ರುಚಿಸುವುದೇ ಇಲ್ಲ, ಅವರಿಗೆ ಇದರ ಬಗ್ಗೆ ಯಾವುದೇ ಆಸಕ್ತಿಯೂ ಇರುವುದಿಲ್ಲ. ಆದ್ರಿಂದ ನಮಗೂ ಅಂತಹ ಒಂದು ಆಸಕ್ತಿ ಬರ್ಬೇಕು ಅಂತ ಆದ್ರೆ, ರುಚಿಸ್ಬೇಕು ಅಂತ ಆದ್ರೆ ನಾವು ಕೃಷ್ಣ ಭಕ್ತರ ಸಂಘದಲ್ಲೇ ಇರ್ಬೇಕು. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವೃತ್ತಂತೆ ಮೃತ್ಯು ಸಂಸಾರ ವರ್ತನೆ ಅಂತ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ದರಿಂದ ಅವರು ಐಹಿಕ ಜಗತ್ತಿನ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಅಂದ್ರೆ ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ಲ, ದೃಢ ಭಕ್ತಿ ಇಲ್ಲ, ಕೃಷ್ಣ ಹೇಳಿದ ಈ ಭಗವದ್ಗೀತೆಯಲ್ಲಿ ನಂಬಿಕೆ ಇಲ್ಲ, ಅವನ ಮಾತುಗಳಲ್ಲಿ ನಂಬಿಕೆ ಇಲ್ಲದವರ ಹತ್ರ ಇಂಥ ಜ್ಞಾನ ಬಗ್ಗೆ ನಾವು ಯಾವುದೇ ಮಾತಾಡಬಾರದು. ಅವರಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಅವರು ಈ ಜಗತ್ತಿನಲ್ಲೇ ಪುನಃ ಜನನ ಮರಣಗಳ ಚಕ್ರದಲ್ಲೇ ತಿರುಗ್ತಾ ಇರ್ತಾರೆ. ನೀವು ದೊಡ್ಡ ದೊಡ್ಡ ಸರ್ಕಸ್ ಕಂಪನಿಗಳಲ್ಲಿ ಅಥವಾ ಕೆಲವು ಊರುಗಳಲ್ಲಿ ನೋಡಿರ್ಬೋದು, ದೊಡ್ಡ ಒಂದು ಚಕ್ರ ಹಾಕಿರ್ತಾರೆ, ಮೇಲೆ ಹೋಗಿ ಕೆಳಗೆ ಹೀಗೆ ತಿರುಗ್ತಾ ಇರ್ತದೆ. ಅದರಿಂದ ಬಿಡುಗಡೆ ಇಲ್ಲ, ಅಲ್ಲೇ ಕೂತ್ಕೊಂಡಿರ್ಬೇಕು, ಅದರಿಂದ ಬಿಡುಗಡೆ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಮಾತ್ರ ಅದರಿಂದ ಹೊರಗೆ ಬರ್ಬೋದು. ಹೊರಗೆ ಕಾಲಿಟ್ಟು ನಾವು ಬೇರೆ ಅದನ್ನ ನೋಡ್ಬಹುದು, ಇಲ್ಲಾಂದ್ರೆ ಅದೇ ಒಂದೇ ರೀತಿ ತಿರುಗ್ತಾ ಇರ್ತದೆ. ಅದರಿಂದ ಹೊರಗೆ ಬಂದು ಕೃಷ್ಣನನ್ನು ಅರಿತುಕೊಳ್ಳುವುದನ್ನು ನೋಡ್ಬೇಕು, ಕಲಿಬೇಕು. ಕೃಷ್ಣನ ಭಕ್ತರ ಸಂಘ ಮಾಡಿ ಅವರ ಜೊತೆಯಲ್ಲಿ ಕೃಷ್ಣ ಕಥೆಗಳ ಶ್ರವಣ ಮಾಡಿ ನಾವು ಕೃಷ್ಣ ಪ್ರಜ್ಞಾವಂತರಾಗಬೇಕು, ಭಕ್ತಿ ಸೇವೆಯಲ್ಲಿ ಮುನ್ನಡೆಯಬೇಕು ಅಂತ ಕೃಷ್ಣ ಇದು ಹೇಳ್ತಾನೆ. ಕೃಷ್ಣನ ವಿಷಯ ಕೇಳಿದಷ್ಟು ನಮಗೆ ಪುನಃ ಕೇಳುವ ಆಸಕ್ತಿ ಬರ್ಬೇಕು ಅಂತ ಅಂದ್ರೆ, ಕೃಷ್ಣ ಹೇಳಿದ್ರಲ್ಲಿ ಅಷ್ಟು ನಿಜ ಅದಷ್ಟು ನಿಜ, ಆದ್ರಿಂದಲೂ ನಮಗೆ ಅದಷ್ಟು ಸಿಹಿಯಾಗಿ ಅನ್ನಿಸುವುದು. ಸುಳ್ಳಾದ್ರೆ ನಮ್ಗೆ ಯಾವ್ದಾದ್ರು ಒಂದು ದಿನ ಅದು ಸುಳ್ಳು ಖಂಡಿತ ಅದರ ಹೊರ ಕಳಚಿ ನಮ್ಗೆ ಅದು ಸುಳ್ಳು ಅಂತ ಅನ್ನಿಸ್ತದೆ. ಆದ್ರೆ ಕೃಷ್ಣ ಹೇಳಿದ್ರಲ್ಲಿ ಅವತ್ತಿಂದ ಸೂರ್ಯನ ಕಾಲದಿಂದ, ಸೂರ್ಯ ಭಗವಾನಿಗೆ ಹೇಳಿದ್ದಾನೆ, ಸೂರ್ಯನ ಕಾಲದಿಂದ ಈ ಕಾಲದವರೆಗೂ ಎಷ್ಟೋ ಜನರು ಅದನ್ನು ಮೆಚ್ಚಿ ಕೃಷ್ಣ ಹೇಳಿದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಆದ್ರಿಂದ ನಾವು ಕೂಡ ಅದೇ ದಾರಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಈ ರೀತಿ ಹೇಳಿದೆ, ಭೌತಿಕ ಇಂದ್ರಿಯಗಳಿಂದ ಶ್ರೀಕೃಷ್ಣನ ನಾಮವನ್ನಾಗಲಿ ಮಹಿಮೆಯನ್ನಾಗಲಿ ಲೀಲೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂತ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನ ಚಾಹಂ ದೇಶವಸ್ಥಿತಃ ಅಂದ್ರೆ, ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೇಳ್ತದೆ, ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ ಅಂತ. ನಮ್ಮ ಈ ಬಾಹ್ಯ ಇಂದ್ರಿಯಗಳಿಗೆ ಕೃಷ್ಣನನ್ನು ಅರ್ಥ ಆಗುದಿಲ್ಲ, ಅದರ ಮೂಲಕ ನಾವು ಕೃಷ್ಣನನ್ನು
ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ದಾಸರೊಂದು ಹಾಡಿದೆ, ಕಣ್ಣಿನಿಂದ ನೋಡೋ ಹರಿಯ, ಒಳಗಣ್ಣಿನಿಂದ ನೋಡೋ ಶ್ರೀ ಹರಿಯ ಅಂತ. ಅಂದ್ರೆ ನಾವು ಒಳಗಣ್ಣನ್ನು ತೆರಿಬೇಕು. ನಮ್ಮ ಒಳಗಣ್ಣಿನಿಂದ ಅಂದ್ರೆ ನಾವು ಅರ್ಥ ಮಾಡಿಕೊಂಡು ಮುಂದುವರೆದಾಗ ಮಾತ್ರ ನಮಗೆ ಕೃಷ್ಣನ ಈ ಲೀಲೆಗಳು ನಮಗೆ ಅರ್ಥ ಆಗ್ತದೆ. ಇಲ್ಲಾಂದ್ರೆ ನಮ್ಗೆ ಈ ಬಾಹ್ಯ ಇಂದ್ರಿಯಗಳಿಂದ ನಮಗೆ ಈ ಕಣ್ಣಿನಿಂದ ನಮಗೆ ಕೃಷ್ಣನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಹ್ಯ ಇಂದ್ರಿಯ. ಅವನೇ ಮನಸ್ಸು ಮಾಡಿ ನಮಗೆ ನಮ್ಮ ಮನಸ್ಸಿನಲ್ಲಿ ಕೂತು ನಮ್ಮ ಮನಸ್ಸಿನ ಮೂಲಕ ಅವನನ್ನ ಅವನು ಪ್ರಕಟಗೊಳಿಸ್ಬೇಕು. ಅವನ ಮೂಲಕವೇ ನಾವು ಅವನನ್ನು ನೋಡ್ಬೇಕು ವಿನಃ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನ ನೋಡುವಂತಹ ಮನಸ್ಸು ಕೂಡ ಅವನೇ ಕೊಡ್ಬೇಕು. ಆ ದಾರಿಯಲ್ಲಿ ಮುಂದುವರಿಲಿಕ್ಕೂ ಕೂಡ ಅವನೇ ನಮಗೆ ಸಹಾಯ ಮಾಡ್ಬೇಕು. ಆದ್ರೆ ನಮ್ಮ ಪ್ರಯತ್ನ ಖಂಡಿತ ಮುಖ್ಯ. ನಾವು ಪ್ರಯತ್ನ ಮಾಡದಿದ್ರೆ ನಮ್ಮನ್ನೇ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ನಾವು ನಮ್ಮ ಪ್ರಯತ್ನ ನಾವು ಮಾಡಬೇಕು. ಆಗ ಕೃಷ್ಣನೇ ನಮ್ಮಲ್ಲಿ ಪ್ರೀತಿ ಇಟ್ಟು ಅವನನ್ನು ನಮಗೆ ಪ್ರಕಟಗೊಳಿಸ್ತಾನೆ. ಬಾಹ್ಯ ಇಂದ್ರಿಯಗಳಿಂದ ಈ ಕೃಷ್ಣನ ನಾಮವನ್ನಾಗಲಿ ಅದರಲ್ಲಿ ಇರುವ ಶಕ್ತಿಯನ್ನಾಗಲಿ ಮಹಿಮೆಯನ್ನಾಗಲಿ ಅಥವಾ ಕೃಷ್ಣನ ಲೀಲೆಗಳನ್ನಾಗಲಿ ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅದರ ಅರ್ಥ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ದೇವರು ಸ್ವತಃ ಕಾಣಿಸ್ಕೊಳ್ತಾನೆ. ಸೇವೋನ್ಮುಖೇ ಹಿ ಜಿಹ್ವಾದೋ, ಸೇವೆಯಿಂದ ಜಿಹ್ವಾದೋ ಅಂದ್ರೆ ನಾಲಿಗೆಯಿಂದ ತೊಡಗಿ, ಅಂದ್ರೆ ಜಿಹ್ವೆ ಅಂದ್ರೆ ನಾಲಿಗೆ, ಅಂದ್ರೆ ನಾಲಿಗೆಯಿಂದ ತೊಡಗಿ. ನಾಲಿಗೆಯಲ್ಲಿ ನಾಲಿಗೆಯಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ? ಕೃಷ್ಣನ ಕಥೆ ಹೇಳ್ಲಿಕ್ಕಾಗ್ತದೆ, ಕೃಷ್ಣನ ನಾಮವನ್ನು ಉಚ್ಚರಿಸ್ಲಿಕ್ಕಾಗ್ತದೆ. ಅದೇ ರೀತಿ ಕೃಷ್ಣನ ಪ್ರಸಾದವನ್ನು ಕೂಡ ಸ್ವೀಕರಿಸ್ಲಿಕ್ಕಾಗ್ತದೆ. ಈ ರೀತಿ ನಾವು ಹೋದಾಗ ಸ್ವಯಮೇವ ಸ್ಫುರತ್ಯದಃ ಅಂದ್ರೆ ಅವನು ನಮ್ಮಲ್ಲಿ ಪ್ರಕಟಗೊಳ್ತಾನೆ. ಅವನಾಗಿ ಕೃಷ್ಣ ನಮ್ಮ ಮೇಲೆ ಕೃಪೆ ಇಟ್ಟು ನಮಗೆ ಅವನು ತೆರೆದುಕೊಳ್ತಾನೆ. ಆಗ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಸಂತರಿಗೆ ಕೃಷ್ಣ ಯಾವಾಗ್ಲೂ ಕಾಣಿಸ್ಕೊಳ್ತಾನೆ. ಅಂದ್ರೆ ಕೃಷ್ಣ ಭಕ್ತರಿಗೆ, ಸಂತರು ಅಂತ ಹೇಳಿದ್ರೆ ದೃಢವಾದ ಭಕ್ತಿ ಇರುವಂತಹ ಕೃಷ್ಣ ಭಕ್ತರು. ಒಂದು ಕಥೆ ಇದೆ ಜಗನ್ನಾಥ ದಾಸರದ್ದು. ಜಗನ್ನಾಥ ದಾಸರು ಮೈಸೂರಿನವರವರು. ಅವರು ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ರಾಜ ಕೂಡ ತುಂಬಾ ಕೃಷ್ಣ ಭಕ್ತಿ ಉಳ್ಳವನು. ಒಂದು ದಿನ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ರಾಜ ಕೇಳ್ತಾನೆ, ಸಂತರೇ, ಜಗನ್ನಾಥ ದಾಸರೇ, ನನಗೆ ಕೃಷ್ಣನ ಬಗ್ಗೆ ಹೇಳಿ, ಶ್ರೀರಂಗಪಟ್ಟಣದ ರಂಗನಾಥನ ಬಗ್ಗೆ ಹೇಳಿ ಅಂತ. ಅವರು ದೊಡ್ಡ ಕಲಾವಿದರು ಕೂಡ. ಅವರು ಕೃಷ್ಣನ ಬಗ್ಗೆ ಹಾಡುತ್ತಾ ಕೃಷ್ಣನ ಒಂದು ಚಿತ್ರಣವನ್ನು ಬರೆಯಿರಿ ಅಂತ ಹೇಳ್ತಾನೆ ರಾಜ. ಸರಿ ಅಂತ ಜಗನ್ನಾಥದಾಸರು ಕೃಷ್ಣನ ಬಗ್ಗೆ ವಿವರಣೆ ಮಾಡ್ತಾ ಮಾಡ್ತಾ ಒಂದು ಶ್ರೀರಂಗನಾಥನ ಚಿತ್ರವನ್ನು ಅವನ ಆಸ್ಥಾನದಲ್ಲಿ ಬರೆಯುತ್ತಾರೆ. ತುಂಬಾ ಚಂದ ಹಾಡ್ತಾರೆ ಜಗನ್ನಾಥದಾಸರು. ಅದೇ ರೀತಿ ಕೃಷ್ಣನ ಮೂರ್ತಿಯ ಚಿತ್ರಣವನ್ನು ಕೂಡ ಮಾಡ್ತಾರೆ. ಕೃಷ್ಣ ರಾಜ ಬಂದು ನೋಡ್ತಾನೆ. ನೋಡುವಾಗ ಅದರಲ್ಲಿ ಜಗನ್ನಾಥದಾಸರು ರಂಗನಾಥನಿಗೆ, ಶ್ರೀರಂಗಪಟ್ಟಣದ ರಂಗನಾಥನಿಗೆ ಕಿರೀಟವನ್ನೇ ಇಟ್ಟಿರೋದಿಲ್ಲ. ಕಿರೀಟವೇ ಇಲ್ಲ ಅಲ್ಲಿ. ಅವರು ಬರೆದಂತಹ ಚಿತ್ರದಲ್ಲಿ ಕೃಷ್ಣನಿಗೆ, ರಂಗನಾಥನ ಕಿರೀಟವೇ ಇಲ್ಲ. ರಾಜ ಕೇಳ್ತಾನೆ, ಜಗನ್ನಾಥದಾಸರೇ, ನೀವು ಕೃಷ್ಣನಿಗೆ ಕಿರೀಟವಿಡುವುದನ್ನು ಮರೆಯುತ್ತಿದ್ದೀರಿ, ಕೃಷ್ಣನಿಗೆ ಕಿರೀಟ ನೀವು ಬರ್ದಿಲ್ಲ ಅಂತ ಹೇಳ್ತಾರೆ. ಜಗನ್ನಾಥದಾಸರು ಹೇಳ್ತಾರೆ, ಇಲ್ಲ ರಾಜ, ಇವತ್ತು ರಂಗನಾಥನಿಗೆ ಕಿರೀಟ ಇಡ್ಲಿಲ್ಲ, ಅರ್ಚಕರು ಕಿರೀಟ ಇಡ್ಲಿಕ್ಕೆ ಮರೆತಿದ್ದಾರೆ ಅಂತ. ರಾಜನಿಗೆ ಸಂಶಯ ಬರ್ತದೆ. ಹೀಗೂ ನಡಿಬಹುದಾ? ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅಂತ ಹೇಳಿ ತನ್ನ ದೂತರನ್ನು ಕಳಿಸ್ತಾನೆ ಶ್ರೀರಂಗಪಟ್ಟಣಕ್ಕೆ. ನೋಡ್ಲಿಕ್ಕೆ ಹೋದಾಗ ಅಲ್ಲಿ ದೂತನಿಗೆ ಕಾಣಿಸ್ತದೆ, ಅವತ್ತು ಏನೋ ತಪ್ಪಿನಿಂದಾಗಿ ಅರ್ಚಕರು ರಂಗನಾಥನಿಗೆ ಕಿರೀಟಧಾರಣೆಯನ್ನೇ ಮಾಡಿರೋದಿಲ್ಲ. ಎಷ್ಟು ಭಕ್ತಿ ನೋಡಿ ಜಗನ್ನಾಥದಾಸರ ಮನಸ್ಸಿನಲ್ಲಿ. ಅವರು ಕಣ್ಣು ಮುಚ್ಚಿದ್ರೆ ಸಾಕು, ಅವರು ಬರ್ದದ್ದು. ಅವ್ರು ಹೇಳ್ತಾರೆ, ನಾನ್ ನೋಡಿದೆ, ಇವತ್ತು ಕೃಷ್ಣನನ್ನ ನೋಡಿದೆ, ರಂಗನಾಥನ ನೋಡಿದೆ. ಅವನಿಗೆ ಅರ್ಚಕರು ಮರ್ತಿದ್ದಾರೆ ಅದನ್ನು ಅಂತ. ನೋಡಿದ್ರೆ ಅವತ್ತು ಅರ್ಚಕರು ಅದನ್ನು ನಿಜವಾಗ್ಲೂ ಮರ್ತಿದ್ದಾರೆ, ಅಲ್ಲಿ ಇಡ್ಲೇ ಇಲ್ಲ. ಅಂದ್ರೆ ಇಲ್ಲಿ ಏನ್ ನಾನು ಹೇಳ್ಬೇಕು ಬಂದಿದ್ದೇನೆ ಅಂದ್ರೆ, ನಾವು ಗುರುಗಳಿಗೆ ಶರಣಾಗತರಾಗಿ ಅವರ ಮೂಲಕ ಕೃಷ್ಣ ಭಕ್ತಿಯಲ್ಲಿ ಸಾಧ್ಬೇಕು. ಅಂದ್ರೆ ಯಾವ ಸಂತರು, ಯಾವ ಗುರುಗಳು
ಕೃಷ್ಣನನ್ನು ಅವರ ಮನಸ್ಸಿನಲ್ಲಿ ಕಾಣ್ತಾರೋ ಅಂತಹ ಗುರುಗಳು ನಮ್ಮನ್ನು ಕೃಷ್ಣನಲ್ಲಿಗೆ ಕೊಂಡೋಗ್ಲಿಕ್ಕೆ ಸಾಧ್ಯ. ಯಾವಾಗ್ಲೂ ಅವರ ಮನಸ್ಸಿನಲ್ಲಿ ಕೃಷ್ಣ ಇರ್ತಾನೆ, ಅವರಿಗೆ ಕೃಷ್ಣನಲ್ಲಿ ಹೋಗುವ ಮಾರ್ಗ ಗೊತ್ತುಂಟು. ನಮ್ಮನ್ನು ಯಾವುದೇ ಅಡೆತಡೆಗಳಿಲ್ಲದೆ, ಅಂದ್ರೆ ಬೇರೆ ದಾರಿಯಲ್ಲದೆ ನೇರವಾಗಿ ಕೃಷ್ಣನ ಸಂಪರ್ಕಕ್ಕೆ ನಾವು ಗುರುಗಳ ಮೂಲಕ ಸಾಗ್ಬೋದು. ಆದ್ರಿಂದ ಎಲ್ಲರೂ ಆದಷ್ಟು ಪ್ರಭುಪಾದರ ಪುಸ್ತಕನ ಓದಿ, ಹರೇ ಕೃಷ್ಣ ಮಾಡಿ, ಅದರೊಟ್ಟಿಗೆ ಪ್ರಭುಪಾದವರು ಬರೆದಂತಹ ಪುಸ್ತಕಗಳನ್ನು ಕೂಡ ಓದಿ, ಅದರಲ್ಲಿ ಅವರ ಪುಸ್ತಕ ಓದೋದ್ರಿಂದ ನೀವು ಇನ್ನೂ ಕೃಷ್ಣನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬಹುದು. ಕೃಷ್ಣ ಹೇಳ್ತಾನೆ, ಎಲ್ಲಕ್ಕೂ ನಾನೇ ಆಧಾರ ಅಂತ. ನಚ ಮತ್ಸಾನಿ ಭೂತಾನಿ ಪಶ್ಯಮಿ ಯೋಗಮೈಶ್ವರಂ ಭೂತ ಬೃನ್ನಚ ಭೂತಸ್ಥೋ ಮಾಮಾತ್ಮ ಭೂತ ಭಾವನಃ ಅಂತ. ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ ಅಂತ. ಕೃಷ್ಣ ಹೇಳ್ತಾನೆ, ಎಲ್ಲದಕ್ಕೂ ಮೂಲ ಪುರುಷ ನಾನೇ. ಒಂದೊಂದಾಗಿ ಅವನ ಬಗ್ಗಿನ ಜ್ಞಾನವನ್ನು ಅರ್ಜುನನಿಗೆ ಕೊಡ್ತಾ ಇದ್ದಾನೆ. ಎಲ್ಲ ನಮ್ಮ ಕಲ್ಪನೆಗೆ, ನಮ್ಮ ಊಹೆಗೆ ಮೀರಿದ ಒಂದು ರೀತಿಯಲ್ಲಿ ಕೃಷ್ಣ ಇದ್ದಾನೆ. ಅದು ನಮಗೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೇಳಿದ್ರೆ ನಮ್ಮ ಊಹನಾ ಶಕ್ತಿ ಅಷ್ಟೇ, ನಮ್ಗೆ ಇಷ್ಟೇ ಶಕ್ತಿ ಇರುವುದು. ನಮ್ಮ ಮನಸ್ಸಿಗೆ ನಾವು ಯೋಚನೆ ಮಾಡಿದ್ದೇ ಬಹುದೊಡ್ಡದು ಅಂತ ಅನ್ನಿಸ್ಬೋದು, ಆದ್ರೆ ಹಾಗಲ್ಲ. ನಮ್ಮ ಮನಸ್ಸಿನ ಯೋಚನೆಗೆ ಸಿಲುಕದಷ್ಟು ಅಗಾಧವಾದ ಶಕ್ತಿಯನ್ನು ಕೃಷ್ಣ ಹೊಂದಿದ್ದಾನೆ. ಎಲ್ಲಕ್ಕೂ ನಾನೇ ಆಧಾರ ಎಂದು ಕೃಷ್ಣ ಹೇಳ್ತಾನೆ. ಈ ಲೋಕದ ವ್ಯೂಹಗಳಂದ್ರೆ ಈ ಲೋಕದ ಗ್ರಹಗಳು ಆಕಾಶದಲ್ಲಿ ತೇಲ್ತಾ ಇವೆ, ಇದು ಕೂಡ ಒಂದು ದೇವರ ಶಕ್ತಿ. ಇದನ್ನು ಹಿಡಿದು ಇಟ್ಕೊಂಡದ್ ಯಾರು? ಕೃಷ್ಣ. ಆದ್ರೆ ಆ ಶಕ್ತಿಯೇ ದೇವರಲ್ಲ. ಈಗ ನಾವು ನೆನ್ಸ್ಬೋದು, ಗ್ರಹಗಳನ್ನು ನೋಡುವ ಗ್ರಹಗಳೇ ದೇವರು ಅಂತ ನಮ್ಗೆ ಅನ್ನಿಸ್ಬೋದು. ಎಷ್ಟು ಶಕ್ತಿಯುತವಾಗಿ ಆ ಗಾಳಿಯಲ್ಲಿ ತೇಲಾಡ್ತಾ ಉಂಟು, ಯಾವುದೇ ಆಧಾರ ಇಲ್ಲದೆ ಅದು ಗಾಳಿಯಲ್ಲಿ ಸುತ್ತುತ್ತಾ ಉಂಟು ಅಂತ. ಆದ್ರೆ ಗ್ರಹ ಬೇರೆ, ದೇವರು ಬೇರೆ. ಆದ್ರೆ ಎಲ್ಲವೂ ಕೂಡ ಅವನ ಸಂಕಲ್ಪದಂತೆ ನಡೆಯುತ್ತದೆ. ದಾಸರ ಹೇಳಿದಾಗೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ. ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ. ಎಲ್ಲವೂ ಕೃಷ್ಣನೇ, ಆದ್ರೆ ಕೃಷ್ಣ ಬೇರೆ, ಗ್ರಹಗಳು ಬೇರೆ. ಈ ಸೃಷ್ಟಿಯು ಭಗವಂತನಲ್ಲಿ ಹೇಗೆ ನೆಲೆಸಿದೆ ಅಂತ ಹೇಳಿ ಒಂದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಗಾಳಿ ಉಂಟು ನಿಮಗೆ, ಆದ್ರೆ ಗಾಳಿ ಬೇಕು, ಗಾಳಿ ಇಲ್ಲದೆ ನಾವ್ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ ಉಂಟು, ಆದ್ರೆ ನಮಗೆ ಗಾಳಿಯನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಮಗೆ ಕಣ್ಣಿಗೂ ಕಾಣೋದಿಲ್ಲ. ಅದೇ ರೀತಿ ಕೃಷ್ಣನ ಶಕ್ತಿಯನ್ನು ನಮ್ಗೆ ಅರ್ಥ ಮಾಡಿಕೊಳ್ಳಿ ಸಾಧ್ಯವೇ ಇಲ್ಲ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಃ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ ಅಂತ. ಎಲ್ಲಾ ಕಡೆ ಬೀಸುವ ಬಲಶಾಲಿಯಾದ ಗಾಳಿ ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿಯೇ ಇದೆ ಅಂತ ಕೃಷ್ಣ ಹೇಳ್ತಾನೆ. ಯಾವ ರೀತಿ ಗಾಳಿ ಸದಾ ಅಂದ್ರೆ ಆಕಾಶದಲ್ಲಿ ಅದು ಹೇಗೆ ನೆಲೆಸಿರ್ತದೋ ಅದೇ ರೀತಿ ಸೃಷ್ಟಿಯಾದದ್ದೆಲ್ಲ ನನ್ನಲ್ಲಿ ನೆಲೆಸಿದೆ, ಅದಕ್ಕೆಲ್ಲ ನಾನೇ ಆಧಾರ ಹೇಳಿ ಕೃಷ್ಣ ಇಲ್ಲಿ ಅಧಿಕಾರ ಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿರುವುದೆಲ್ಲ ನನ್ನದೇ, ಇಲ್ಲಿರುವುದಕ್ಕೆಲ್ಲ ಎಲ್ಲಾ ಚರಾಚರ ವಸ್ತುಗಳ ಮೂಲ ನಾನೇ ಅಂತ ಕೃಷ್ಣ ಅಷ್ಟು ಆ ರೀತಿಯಾಗಿ ನಮ್ಗೆ ಅವನು ಹೇಳ್ತಾ ಇದ್ದಾನೆ. ನಾವು ನೋಡಿದ್ದೇವೆ, ಈ ಭೌತಿಕ ಜಗತ್ತು ಕೃಷ್ಣನ ಕೆಳಮಟ್ಟದ ಶಕ್ತಿ. ಪ್ರಕೃತಿ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತ ಗ್ರಾಮಮಿದಂ ಕೃಷ್ಣ ಮಹಶಂ ಪ್ರಕೃತೇ ವಶಾತ್ ಅಂತ. ಅಂದ್ರೆ ಇಡೀ ವಿಶ್ವದ ವ್ಯವಸ್ಥೆ ನನ್ನ ಅಧೀನವಾಗಿದೆ ಅಂತ. ಈ ಜಗತ್ತಿಗೆಲ್ಲ ಒಡೆಯ ಕೃಷ್ಣ, ಇದೆಲ್ಲ ಅವನ ಅಧೀನದಲ್ಲಿದೆ. ಒಂದು ಹುಲ್ಲು ಕೂಡ ಅವನ ಅಪ್ಪಣೆ ಇಲ್ಲದೆ ಅಲುಗಾಡುವುದಿಲ್ಲ. ಒಂದು ಹುಲ್ಲು ಅಲುಗಾಡ್ಲಿಕ್ಕೆ ಗಾಳಿ ಬೇಕು,
ಆದ್ರೆ ಆ ಗಾಳಿ ಕೃಷ್ಣನ ಅಧೀನದಲ್ಲಿದೆ. ಆ ಗಾಳಿಯನ್ನು ಬೀಸುವುದರ ಮೂಲಕ ಕೃಷ್ಣ ಹುಲ್ಲಿನ ಚಲನೆಯನ್ನು ಮಾಡಿಸ್ತಾನೆ. ಈ ಇಡೀ ವಿಶ್ವದ ವ್ಯವಸ್ಥೆ ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಅದು ಕೊನೆಗೆ ನಾಶವಾಗುತ್ತದೆ ಅಂತ. ಎಲ್ಲರ ಹುಟ್ಟಿಗೂ ಎಲ್ಲದರ ಹುಟ್ಟಿಗೂ ಕೃಷ್ಣನೇ ಕಾರಣ. ಅವನ ಇಚ್ಛೆಯ ಪ್ರಕಾರ ಎಲ್ಲವೂ ಜನ್ಮ ತಾಳುತ್ತದೆ, ಅವನ ಇಚ್ಛೆಯ ಪ್ರಕಾರ ಎಲ್ಲವೂ ಕೊನೆಗೊಳ್ತದೆ. ಆದ್ರೆ ನಮ್ಮ ಕರ್ಮ ಫಲಗಳಿಗೆ ಅನುಸಾರವಾಗಿ ನಮಗೆ ಈ ಜೀವ ಸಿಗ್ತದೆ. ಜೀವಿಗೆ ಭೌತಿಕ ದೇಹ ಸಿಗ್ತದೆ. ಜೀವಿಗಳು ಹುಟ್ತಾರೆ ಸಾಯ್ತಾರೆ. ಆದ್ರೆ ಇದರಲ್ಲಿ ಕೃಷ್ಣನ ಕೈವಾಡ ಇಲ್ಲ ಅಂತ ಹೇಳಿ ಇದರಲ್ಲಿ ದೇವರ ಪಾತ್ರ ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಅವರವರು ಮಾಡಿದ ಕರ್ಮ ಫಲಕ್ಕೆ ಅನುಗುಣವಾಗಿ ಅವರವರಿಗೆ ಯಾವ ಜೀವ ಬೇಕೋ, ಯಾವ ಜೀವಕ್ಕೆ ಅವರು ಅರ್ಹರೋ ಆ ಭೌತಿಕ ದೇಹದಲ್ಲಿ ಕೃಷ್ಣ ಅವರನ್ನು ಇಡ್ತಾನೆ. ಅವನಿಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ. ಅವನ ಇಚ್ಛೆ ಪ್ರಕಾರವೇ ಎಲ್ಲ ದೇಹಧಾರಿಗಳು ಈ ಭೂಮಿಯಲ್ಲಿ ಜನ್ಮ ತಾಳ್ತಾರೆ. ನಮ್ಗನ್ಸ್ಬೋದು ಕೃಷ್ಣ ಇಷ್ಟೆಲ್ಲ ಆದ್ಮೇಲೆ ಕೃಷ್ಣನಿಗೆ ಏನು ಕೆಲಸ ಇಲ್ಲ ಅಂತ ನಮ್ಗೆ ಮನಸ್ಸಿಗೆ ಬರಬಹುದು. ಆದ್ರೆ ಕೃಷ್ಣ ಅವನ ಆನಂದಮಯವಾದ ಆಧ್ಯಾತ್ಮಿಕ ಲೋಕದಲ್ಲಿ ಅವನ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅವನು ಇರ್ತಾನೆ. ನಚ ಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಉದಾಸೀನ ಆಸಕ್ತಂ ತೇಷು ಕರ್ಮಸು ಅಂತ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿದ್ದೇನೆ. ಅರ್ಜುನ ಈ ಕರ್ಮ ಬಂಧನಗಳು ಯಾವುದು ನನ್ನನ್ನು ಬಂಧಿಸುವುದಿಲ್ಲ. ಈ ಲೋಕವನ್ನು ನಾನೇ ರಚನೆ ಮಾಡಿದ್ರು ಕೂಡ, ಇದೆಲ್ಲವೂ ನನ್ನ ಅಧೀನದಲ್ಲೇ ಇದ್ರು ಕೂಡ ನಾನು ಅದರ ಅಧೀನದಲ್ಲಿಲ್ಲ. ನನ್ನನ್ನು ಯಾವುದು ಬಂಧನ ಮಾಡುವುದಿಲ್ಲ. ನಮಗೆಲ್ಲಾ ಕರ್ಮ ಬಂಧನಗಳು ಅಂಟುತ್ತದೆ. ನಮಗೆಲ್ಲಾ ಕರ್ಮ ಫಲಗಳ ಬಗ್ಗೆ ಅದರ ಪ್ರಕಾರವೇ ನಾವು ದೇಹ ತಾಳುವುದು. ಆದ್ರೆ ಕೃಷ್ಣನಿಗೆ ಅದ್ಯಾವುದು ಇದಕ್ಕೆ ಯಾವುದು ಬರುವುದಿಲ್ಲ. ಅಂದ್ರೆ ಅವನಿಗೆ ಬೇಕಾದ ರೀತಿಯಲ್ಲಿ ಜನ್ಮ ತಾಳ್ತಾನೆ, ಅವತಾರವನ್ನು ತಾಳ್ತಾನೆ. ಮತ್ತು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಾನು ನಿರ್ಲಿಪ್ತತೆಯಿಂದ ಇರ್ತೇನೆ. ಈಗ ಒಂದು ಉದಾಹರಣೆ ಹೇಳೋದಿದ್ರೆ, ಕೋರ್ಟಿನಲ್ಲಿ ನ್ಯಾಯಾಧೀಶರಿದ್ದಾರೆ. ಕಳ್ಳರಿಗೆ ಅವರ ಕಳ್ಳತನಕ್ಕೆ ಬೇಕಾದ ಶಿಕ್ಷೆ ಕೊಡ್ತಾರೆ. ಕೆಲವು ತೀಕ್ಷ್ಣವಾದ ಅಥವಾ ಕೆಲವು ಉಗ್ರವಾದ ತಪ್ಪುಗಳನ್ನು ಮಾಡಿದ್ರೆ ಅಂತವರಿಗೆ ಮರಣದಂಡನೆಯನ್ನು ಕೂಡ ನ್ಯಾಯಾಧೀಶರು ಕೊಡ್ತಾರೆ. ಆದ್ರೆ ಅದ್ಯಾವುದು ಅವರ ಕೈಯಲ್ಲಿಲ್ಲ. ಅದರಲ್ಲಿ ಅವರ ಕೈವಾಡ ಏನೂ ಇಲ್ಲ. ಅವನ ತಪ್ಪಿಗೆ ಅನುಸಾರವಾಗಿ ಧರ್ಮದಲ್ಲಿ ನ್ಯಾಯ ಪುಸ್ತಕದಲ್ಲಿ ಏನು ಬರ್ದಿತ್ತೋ, ಶಾಸ್ತ್ರದಲ್ಲಿ ಏನು ಬರ್ದಿತ್ತೋ ಅದನ್ನು ಅವರು ಕೊಡ್ತಾರೆ ವಿನಃ ಅದರಲ್ಲಿ ಅವರ ಕೈವಾಡ ಏನಿಲ್ಲ. ಅವ್ರಿಗಿಷ್ಟ ಆದವರಿಗೆ ಅವರು ಕಮ್ಮಿ ಶಿಕ್ಷೆಯನ್ನು, ಅವರಿಗೆ ಇಷ್ಟ ಇಲ್ಲದವರಿಗೆ ಜಾಸ್ತಿ ಶಿಕ್ಷೆಯನ್ನು ಅವರು ಕೊಡುವ ಹಾಗಿಲ್ಲ. ಅವರು ತಟಸ್ಥವಾಗಿ ನಿಂತು ಅವರ ಕರ್ತವ್ಯವನ್ನಷ್ಟೇ ಅವರು ಮಾಡ್ತಾರೆ. ಹಾಗೆ ಈ ಭೌತಿಕ ಸೃಷ್ಟಿ ಕೃಷ್ಣನದ್ದಾದ್ರೂ ಕೂಡ ಇಲ್ಲಿ ಅದರಲ್ಲಿ ಅವನ ಕೈವಾಡ ಏನು ಇಲ್ಲ. ನಮ್ಮ ಕರ್ಮಫಲಗಳಿಗೆ ಅನುಸಾರವಾಗಿ ನಾವು ದೇಹಧಾರಿಗಳಾಗ್ತೇವೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಅದೇ ರೀತಿ ಕೃಷ್ಣ ಎಲ್ಲ ದ್ವಂದ್ವಗಳನ್ನು ಮೀರಿದ್ದಾನೆ. ಅವನಿಗೆ ಯಾವುದೇ ದ್ವಂದ್ವಗಳು ಇಲ್ಲ. ನಾವು ಮಾತ್ರ ದ್ವಂದ್ವದಲ್ಲಿ ಸಿಲುಕಿ ಈ ಜನ್ಮ ಮೃತ್ಯು ಜರಾಮರಣ ಅಂತ ಹೇಳುವ ಚಕ್ರದಲ್ಲಿ ಸಿಲುಕಿ ಪುನಃ ಹುಟ್ಟಿ ಸಾಯ್ತಾ ಇದ್ದೇವೆ. ಇದರಿಂದ ನಾವು ಬಿಡುಗಡೆ ಹೊಂದಬೇಕು ಅಂತ ಹೇಳಿ ಕೃಷ್ಣನ ಇಚ್ಛೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಎಲ್ಲಾ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ಮತ್ತೆ ಮತ್ತೆ ನಾಶ ಆಗ್ತದೆ. ಈ ಸೃಷ್ಟಿ ಕೃಷ್ಣನ ಕಣ್ಣಿನ ನೋಟದಿಂದಲೇ ಉದ್ಭವ ಆಗ್ತದೆ. ಅವನು ಐಹಿಕ ಲೋಕದತ್ತ ಹೀಗೆ ಕಣ್ಣು ಹರಿಸಿದ್ರೆ ಸಾಕು,
ಇಲ್ಲಿ ಎಲ್ಲಾ ಸೃಷ್ಟಿಗಳು ಆಗ್ತದೆ. ಆದ್ರೆ ಅವನಿಗೂ ಈ ಪ್ರಕೃತಿಗೂ ಯಾವುದೇ ಸಂಬಂಧ ಇಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಹೂ ಇದೆ, ಹೂವಿಗೊಂದು ಪರಿಮಳ ಇದೆ, ಆದ್ರೆ ಆ ಹೂವೇ ಪರಿಮಳ ಅಲ್ಲ, ಪರಿಮಳ ಬೇರೆ, ಆ ಹೂವು ಬೇರೆ. ಹಾಗೆ ಎಲ್ಲವೂ ಕೃಷ್ಣನಿಂದ ಬಂದದ್ದಾದ್ರೂ ಕೂಡ ಇಲ್ಲಿ ನಡೆಯುವ ಚಟುವಟಿಕೆಗಳಿಗೂ ಕೃಷ್ಣನಿಗೂ ಏನು ಸಂಬಂಧ ಇಲ್ಲ. ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೃಷ್ಣ, ನಮ್ಮ ಜೀವಿಗಳ ದೇಹದಾರಿಗಳ ನಮ್ಮ ಚಟುವಟಿಕೆಗಳಲ್ಲಿ ಕೃಷ್ಣನ ಯಾವುದೇ ಕೈವಾಡ ಇಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವ ಮಜಾನಂತೋ ಮಮ ಭೂತ ಮಹೇಶ್ವರಂ ಅಂತ. ನಾನು ಮನುಷ್ಯ ರೂಪದಲ್ಲಿ ಈ ಭೂಮಿಗೆ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದರೆಲ್ಲರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಅಂತ. ಕೃಷ್ಣ 5000 ವರ್ಷದ ಹಿಂದೆ ಮಥುರದಲ್ಲಿ ಹುಟ್ಟಿ ಬಂದಾಗ, ಗೋಕುಲದಲ್ಲಿ ಹುಟ್ಟಿ ಬಂದಾಗ, ಅವನು ಒಬ್ಬ ಮನುಷ್ಯ ಅಂತ ಹೇಳಿ ಕೆಲ ಜನ ಅವನನ್ನು ಅಪಹಾಸ್ಯ ಮಾಡಿದ್ರು. ಕೆಲವು ರಾಕ್ಷಸರು ಅವನನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಭಕ್ತಿಯಿಂದ ಇದ್ದವರು, ಶ್ರದ್ಧೆಯಿಂದ ಧರ್ಮಾತ್ಮರು ಮಾತ್ರ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಹೇಳಿ ಸ್ವೀಕರಿಸಿದ್ದಾರೆ ವಿನಃ ಎಷ್ಟೋ ಜನರು, ಆ ಕಾಲದ ಎಷ್ಟೋ ಜನರು ಅವನನ್ನು ಸಾಮಾನ್ಯ ಮನುಷ್ಯ ಈತ, ಇವನನ್ನು ಯುದ್ಧದಲ್ಲಿ ಗೆಲ್ಬಹುದು, ಇವನನ್ನು ಕುಟಿಲ ರೀತಿಯಿಂದ ಇವನನ್ನು ಕೊಲ್ಬಹುದು ಅಂತ ಹೇಳಿ ಕಂಸನ ಉದಾಹರಣೆಗಳನ್ನೇ ನಾವು ನೋಡಿದ್ದೇವೆ. ಕಂಸ ಯಾವತ್ತು ಕೃಷ್ಣನನ್ನು ದೇವರು ಅಂತ ಹೇಳಿ ಭಾವಿಸ್ಲೇ ಇಲ್ಲ. ಅದೇ ರೀತಿ ಈಗಲೂ ಅಷ್ಟೇ, ಈಗಲೂ ನಾವು ತುಂಬಾ ಜನರನ್ನು ನೋಡ್ತೇವೆ, ತುಂಬಾ ಜನರು ವ್ಯಾಖ್ಯಾನವನ್ನು ಬರೀತಾರೆ. ಕೃಷ್ಣ ಒಬ್ಬ ಉತ್ತಮ ಆಡಳಿತಗಾರ, ಅವನು ರಾಜಕೀಯ ಮುತ್ಸದ್ದಿ, ಅವನ ಆಡಳಿತದ ರೀತಿ ಹಾಗಿತ್ತು, ಅವನ ಆಡಳಿತದ ರೀತಿ ಹೀಗಿತ್ತು, ಉತ್ತಮ ರಾಜಕಾರಣಿ ಅವನು ಅಂತ ಹೇಳಿ ಎಲ್ಲ ಹೇಳ್ತಾರೆ ವಿನಃ ಆದ್ರೆ ಅವ್ರು ಯಾರು ಅವನನ್ನು ದೇವೋತ್ತಮ ಪರಮಪುರುಷ ಅಂತ ಹೇಳಿ ಅರ್ಥ ಮಾಡಿಕೊಳ್ಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಮೂಢರು ಅಂತ ಕೃಷ್ಣ ಇಲ್ಲಿ ಸಾರಿ ಹೇಳ್ತಾ ಇದ್ದಾನೆ. ಅವರಿಗೆ ನಾನು ಎಲ್ಲದರ ಪ್ರಭು ಅಂತ ಹೇಳೋದು ಅರ್ಥವೇ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಶರಣಾಗತಿಯನ್ನೇ ಹೊಂದುವುದಿಲ್ಲ. ನಾನು ಹೇಳಿದ್ದ ಅವ್ರಿಗೆ, ನಾನು ಭಗವದ್ಗೀತೆಯಲ್ಲಿ ನಾನು ಏನು ಹೇಳಿದ್ದನೋ ಅದ್ಯಾವುದೋ ಅವರಿಗೆ ಅರ್ಥ ಆಗುವುದಿಲ್ಲ. ಅವರು ಅತ್ಯಂತ ಮೂಢರು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ಗೋವಿಂದ ಸರ್ವ ಕಾರಣ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವ ಶ್ಲೋಕ ಇದು. ಕೃಷ್ಣ ಪರಮ ನಿಯಂತ್ರಕ ಅಂತ ಹೇಳಿ ಬ್ರಹ್ಮನೇ ಹೇಳ್ತಾನೆ. ಅವನ ದೇಹ ಸಚ್ಚಿದಾನಂದವಾದದ್ದು, ಸದಾ ಆನಂದದಿಂದ ಕೂಡಿರುವಂತಹದ್ದು. ಅವನ ದೇಹಕ್ಕೆ ನಾಶ ಇಲ್ಲ. ಅವನ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಅವನದ್ದು. ಅವನ ಭೌತಿಕ ದೇಹ ಅಲ್ಲ ಅವನದ್ದು, ಆಧ್ಯಾತ್ಮಿಕವಾದ ದೇಹ ಕೃಷ್ಣನದ್ದು. ಆದ್ರೆ ಮನುಷ್ಯ ರೂಪದಲ್ಲಿ ಅವನಿಗೆ ಬೇಕೆನಿಸಿದಾಗ ಅವನು ಈ ಲೋಕದಲ್ಲಿ ಕಾಣಿಸಿಕೊಳ್ತಾನೆ. ಕೆಲವು ಸಾರಿ ಭಗವಂತನೇ ಈ ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿ ಈ ದಿವ್ಯ ಜ್ಞಾನವನ್ನು ಜನರಿಗೆ ಕೊಡ್ತಾನೆ. ಕೆಲವು ಸಲ ಅವನ ಪ್ರತಿನಿಧಿಗಳನ್ನು ಕಳಿಸ್ತಾನೆ. ಆದ್ರೆ ಅರ್ಜುನನಂತಹ ಭಕ್ತರಿಗೆ ದಿವ್ಯ ಜ್ಞಾನವನ್ನು ಕೊಡ್ಲಿಕ್ಕೆ ಸ್ವತಃ ಕೃಷ್ಣನೇ ಭೂಮಿಗೆ ಇಳಿದು ಬಂದಿದ್ದಾನೆ 5000 ವರ್ಷದ ಹಿಂದೆ. ಕೆಲವರು ಕಪಟ ರೀತಿಯಲ್ಲಿ ಕೃಷ್ಣನನ್ನು ಓಲೈಸ್ಲಿಕ್ಕೆ ನೋಡ್ತಾರೆ. ಕಪಟ ರೀತಿಯಲ್ಲಿ ಕೃಷ್ಣನನ್ನು ಯಾವತ್ತೂ ಒಲಿಸಿಕೊಳ್ಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅವನಿಗೆ ಶರಣಾಗತರಾದಾಗ ಮಾತ್ರ ಅವನು ನಮ್ಮ ಮನಸ್ಸಿನಲ್ಲಿ ಪ್ರಕಟಗೊಳ್ಳುವುದು ಅಥವಾ ನಮಗೆ ಅವನ ಕೃಪೆ ಸಿಗುವುದು. ನೀವು ಕನಕದಾಸರ ಕತೆ ಕೇಳಿರ್ಬೋದು. ಗುರುಗಳವರಿಗೆ ಎಲ್ಲಾ ಶಿಷ್ಯರಿಗೆ ಬಾಳೆಹಣ್ಣನ್ನು ಕೊಟ್ಟು ಯಾರಿಗೂ ಕಾಣದ ರೀತಿಯಲ್ಲಿ ತಿಂದು ಬನ್ನಿ ಅಂತ ಹೇಳುವಾಗ ಎಲ್ಲಾ ಶಿಷ್ಯರು ಬಾಳೆಹಣ್ಣನ್ನು ಅಡಗಿ ಕೂತು ತಿಂತಾರೆ. ಆದ್ರೆ ಕನಕದಾಸರಿಗೆ ಮಾತ್ರ ಬಾಳೆಹಣ್ಣನ್ನು ತಿನ್ಲಿಕ್ಕೆ ಒಂದು ಜಾಗವೇ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು, ಕೃಷ್ಣ ಎಲ್ಲಿದ್ರು ನನ್ನನ್ನು ನೋಡ್ತಿದ್ದಾನೆ, ಕೃಷ್ಣ ಎಲ್ಲೆಲ್ಲಿಯೂ ಇದ್ದಾನೆ ಅಂತ. ಗಾಡ್ ಈಸ್ ಎವ್ರಿವೇರ್ ಅಂತ ಹೇಳ್ತಾರಲ್ಲ ಹಾಗೆ, ಎಲ್ಲಿಯೂ ಇದ್ದಾನೆ, ಅವನ ಕಣ್ತಪ್ಪಿಸಿ ನಾನು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಕೆಲವರು ಅದನ್ನು ಕೃಷ್ಣ ಇಲ್ಲಿ ಪುನಃ ಹೇಳ್ತಾ ಇದ್ದಾನೆ ಭಗವದ್ಗೀತೆ,
ಇದು ಆದಿಯಲ್ಲೇ ಇರುವಂತಹ ಒಂದು ಗ್ರಂಥ, ಇದೇನು ಹೊಸತಾಗಿ ಬಂದದ್ದಲ್ಲ. ಆವತ್ತಿನಿಂದ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ. ಅದನ್ನು ಭಗವದ್ಗೀತೆಯಲ್ಲಿ ಅವನೇ ಹೇಳಿದ ಮಾತನ್ನು ಕೆಲವರು ಒಪ್ಪಿಕೊಳ್ಳುವುದಿಲ್ಲ, ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಬರೀತಾರೆ. ಅಂತವರನ್ನು ರಾಕ್ಷಸಿ ಸ್ವಭಾವದವರು ಅಂತ ಕೃಷ್ಣ ಕರೀತಾನೆ. ಅವರನ್ನು ನಾಸ್ತಿಕರು, ಅಷ್ಟು ಮಾತ್ರ ಅಲ್ಲ, ಅವರು ದೇವರಲ್ಲಿ ನಂಬಿಕೆ ಇಲ್ಲದವರು, ಅವರನ್ನು ನಾಸ್ತಿಕರು ಅಂತ ಕರಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಮೋಘಶಃ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಜೇತಸಃ ರಾಕ್ಷಸೀಂ ಮಾಸುರೀಂ ಚೈವ ಪ್ರಕೃತಿ ಮೋಹಿನೀಂ ಶ್ರಿತ ಅಂತ. ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಆಶಯಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲವೂ ಸೋತು ಹೋಗುತ್ತದೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾ ಭಜಂತ್ಯ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿ ಮವ್ಯಯಂ. ಅರ್ಜುನ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷ ಎಂದು ಗೊತ್ತು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಯಾರು ದೈವಿ ಪ್ರಕೃತಿ ಅಂದ್ರೆ ದೇವರ ಚರಣಾರವಿಂದಗಳಿಗೆ ಶರಣಾಗತರಾಗಿರ್ತಾರೋ ಅವರಿಗೆ ಮಾತ್ರ ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನಾನು ಮೂಲನು ಅವ್ಯಯನು ಎಂದು ಅವರಿಗೆ ಗೊತ್ತು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಅವರು ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಅಂತಹ ಭ್ರಾಂತಿಗೆ ಅಥವಾ ದ್ವಂದ್ವಕ್ಕೆ ಅವರು ಪೂರ್ತಿಯಾಗಿ ದೃಢ ನಂಬಿಕೆಯಿಂದ ಗೀತೆಯನ್ನು ಓದಿ ಗೀತೆಯ ಅಧ್ಯಯನ ಮಾಡಿ ಅವರು ಕೃಷ್ಣನನ್ನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಸ್ವೀಕರಿಸಿರ್ತಾರೆ. ಅಂದವರು ಪುನಃ ಪುನಃ ದ್ವಂದ್ವಕ್ಕೆ ಬೀಳುವುದಿಲ್ಲ. ಅವರು ಕೃಷ್ಣನಿಗೆ ಶರಣಾಗಿರ್ತಾರೆ ಮತ್ತು ಕೃಷ್ಣನ ರಕ್ಷಣೆಯಲ್ಲೇ ಇರ್ತಾರೆ. ಮತ್ತು ಅವರು ಈ ಐಹಿಕ ಪ್ರಕೃತಿಯಿಂದ ಬಿಡುಗಡೆ ಕೂಡ ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಕೃಷ್ಣನ ಸಂಪರ್ಕದಲ್ಲಿ ಅವರು ಇರುವುದರಿಂದ, ಕೃಷ್ಣನ ರಕ್ಷಣೆಯಲ್ಲಿ ಅವರು ಇರುವುದರಿಂದ ಅವರು ಈ ಐಹಿಕ ಪ್ರಕೃತಿಯಿಂದ ಬಿಡುಗಡೆ ಹೊಂದಿರ್ತಾರೆ. ಅವರಿಗೆ ಕೃಷ್ಣನಿಗೆ ಸಂಬಂಧಿಸಿದ್ದಲ್ಲದ ಯಾವುದೇ ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಕೃಷ್ಣನ ಚತುರ್ಭುಜ ನಾರಾಯಣ ರೂಪಕ್ಕಿಂತಲೂ ಅವರಿಗೆ ಕೃಷ್ಣನ ದ್ವಿಭುಜವಾದ ಕೊಳಲನ್ನೂದುವ ಕೃಷ್ಣನ ಆ ಸ್ವರೂಪವೇ ಅವರಿಗೆ ಧ್ಯಾನ ಮಾಡಲಿಕ್ಕೆ ಅತ್ಯಂತ ಪ್ರಿಯವಾದದ್ದು. ಕೃಷ್ಣನ ಅಂದ್ರೆ ದೇವರಲ್ಲಿ ಇರುವ ಅತಿಶಯ ಪ್ರೇಮವೇ ಭಕ್ತಿ ಸೇವೆ, ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ ನಾನು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಸೇವೆ, ಕೃಷ್ಣನ ಸೇವೆ, ಭಕ್ತಿಯಿಂದ ಮಾಡುವಂತಹ ಕೃಷ್ಣನ ಸೇವೆ. ಈಗ ಒಂದು ರೋಗ ಬಂದ್ರೆ ಅವನಿಗೆ ಔಷಧಿ ಅಗತ್ಯ. ಡಾಕ್ಟರ್ ಒಂದು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ ಕೊಡ್ತಾರೆ. ಇಷ್ಟು ಜ್ವರ ಬಂದಿದೆ, ಇಷ್ಟು ಗ್ರಾಮ್ ಇರುವಂತಹ ನೀವು ಮಾತ್ರ ತಗೊಳ್ಬೇಕು, ಅದರೊಟ್ಟಿಗೆ ಇಷ್ಟು ಆಂಟಿಬಯೋಟಿಕ್ ಕೂಡ ತಗೊಳ್ಬೇಕು, ಆಮೇಲೆ ಇಂತಿಂತ ಆಹಾರವನ್ನು ನೀವು ತಿನ್ಬಾರದು ಅಂತ ಕೆಲವು ಪಥ್ಯಗಳನ್ನು ಕೂಡ ಹೇಳ್ತಾರೆ. ಹಾಗೆ ರೋಗಿ ಆದವನಿಗೆ ಔಷಧ ಎಷ್ಟು ಮುಖ್ಯವೋ ಪಥ್ಯವೂ ಕೂಡ ಅಷ್ಟೇ ಮುಖ್ಯ. ಎರಡನ್ನು ಸೇರಿಸಿದ್ರೆ ಮಾತ್ರ ಉತ್ತಮ ಫಲಿತಾಂಶ ಸಿಗ್ತದೆ ನಮಗೆ. ನೀವು ಜ್ವರ ಬಂದಾಗ ಮಾತ್ರೆ ತಕೊಂಡು ಐಸ್ ಕ್ರೀಮ್ ತಿಂದ್ರೆ ಏನು ಪ್ರಯೋಜನ ಇಲ್ಲ. ಜ್ವರ ಬಂದಾಗ ಮಾತ್ರೆಯೊಂದಿಗೆ ಬಿಸಿ ನೀರು ಕುಡಿಯುವುದು ಅಥವಾ ಒಳ್ಳೆ ಆಹಾರ, ಉತ್ತಮ ಆಹಾರವನ್ನು ಸೇವಿಸಿದ್ರೆ ಬೇಗ ಫಲಿತಾಂಶ ಅಂದ್ರೆ ಬೇಗ ಗುಣಮುಖರಾಗಬಹುದು. ಅದೇ ರೀತಿ ಭವರೋಗ ನಿವಾರಣೆಗೆ ಕೃಷ್ಣನ ಧ್ಯಾನದೊಂದಿಗೆ, ಕೃಷ್ಣ ಭಕ್ತಿಯೊಂದಿಗೆ ಸದಾಚಾರ ಅಂತ ಹೇಳುವ ಪಥ್ಯ ಕೂಡ ಅಷ್ಟೇ ಮುಖ್ಯ. ದಾಸರು ಹೇಳ್ತಾರೆ, ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗಿದು ನಿರ್ಧಾರ ಅಂತ. ಗತಿ ಅಂದ್ರೆ ಗುರಿ. ಯಾವುದು ಗುರಿ? ಕೃಷ್ಣ ನಮ್ಮ ಗುರಿ, ಕೃಷ್ಣ ಲೋಕ ನಮ್ಮ, ಕೃಷ್ಣನ ನಿವಾಸ ನಮ್ಮ ಗುರಿ. ಈ ಬಂಧನದಿಂದ ಬಿಡುಗಡೆ ಹೊಂದುವಂತಹ, ಈ ಯಾವುದೇ ಜನ್ಮ ಮೃತ್ಯು ಜರಾವ್ಯಾಧಿಗಳ ಚಕ್ರ ಇಲ್ಲದಂತಹ ಆ ಲೋಕ
ನಮ್ಮ ಗುರಿ. ಅದ್ರಿಂದ ಅಲ್ಲಿ ಹೋಗ್ಬೇಕಿದ್ರೆ ಹರಿಸ್ಮರಣೆ ಮಾಡೋ ನಿರಂತರ ಅಂದ್ರೆ ಯಾವಾಗ್ಲೂ ಕೃಷ್ಣ ಭಕ್ತಿಯಲ್ಲೇ ಇರ್ಬೇಕು. 8ನೇ ಅಧ್ಯಾಯದಲ್ಲೂ ಕೃಷ್ಣ ಅವನ ಅನಂತವಾದ ಶಕ್ತಿಗಳ ಬಗ್ಗೆ ಹೇಳಿದ್ದಾನೆ. ಇಲ್ಲಿ ಇನ್ನೂ ಮತ್ತಷ್ಟು ಐಶ್ವರ್ಯಗಳ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾನೆ. ಅಹಂ ಗತು ಪಿತಾಮಹಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರೇವಚ. ನಾನು ವಿಶ್ವದ ತಂದೆ, ನಾನೇ ತಾಯಿ, ನಾನೇ ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು, ಓಂಕಾರ ನಾನೇ, ಋಗ್ ಸಾಮ ಮತ್ತು ಯಜುರ್ವೇದಗಳು ಎಲ್ಲವೂ ನಾನೇ ಅಂತ ಹೇಳಿ ಇಲ್ಲಿ ದೃಢವಾಗಿ ಕೃಷ್ಣ ಹೇಳ್ತಾನೆ. ನಾನೇ ವೇದಗಳ ಗುರಿ. ವೇದಗಳ ಗುರಿ ಅಂದ್ರೆ ವೇದಾಂತ. ಹರೇ ಕೃಷ್ಣ ಮಾತಾಜಿ. ನೇತ್ರ ಮಾತಾಜಿ ಸ್ಲೈಡ್ಸ್ ಚೇಂಜ್ ಮಾಡಿ ಮಾತಾಜಿ. ಎಲ್ಲಾ ವೇದಗಳು ನನ್ನಿಂದೇ ಬಂದದ್ದು, ಎಲ್ಲಾ ವೇದಗಳ ಗುರಿ ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲಾ ವೇದಗಳು ನಾನೇ. ಓಂಕಾರವು ನಾನೇ. ಹಿಂದೆಯೂ ಹೇಳಿದ್ದಾನೆ ಕೃಷ್ಣ. ಓಂಕಾರ ಎಲ್ಲಾ ಮಂತ್ರಗಳು ಓಂಕಾರದಿಂದ ಪ್ರಾರಂಭವಾಗುತ್ತದೆ. ಅಂತ ಆ ಓಂಕಾರವು ನಾನೇ. ವಿಶ್ವದ ತಂದೆ, ತಾಯಿ, ಆಧಾರ ಎಲ್ಲವೂ ನಾನೇ ಅಂತ ಕೃಷ್ಣ ಇಲ್ಲಿ ಸಾರಿ ಸಾರಿ ನಮ್ಗೆ ಹೇಳ್ತಾ ಇದ್ದಾನೆ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಪ್ರಭವಃ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ ಕೃಷ್ಣ ಇಲ್ಲಿ ಹೇಳ್ತಾನೆ. ಚಂದ್ರಲೋಕ, ಬ್ರಹ್ಮಲೋಕ ಎಲ್ಲವೂ ನಶ್ವರ. ಇಲ್ಲಿ ನಾನು ಮಾತ್ರ ನಿರಂತರ ಶಾಶ್ವತ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಬ್ರಹ್ಮಲೋಕಕ್ಕೆ ಹೋಗ್ಲಿ, ಚಂದ್ರಲೋಕಕ್ಕೆ ಹೋಗ್ಲಿ, ಸ್ವರ್ಗಕ್ಕೆ ಹೋಗ್ಲಿ, ಎಲ್ಲಿ ಹೋದ್ರೂ ಪುನಃ ನಾವು ಹಿಂದಿರುಗಿ ಬರ್ಲೇಬೇಕು, ಈ ಚಕ್ರಕ್ಕೆ ಸಿಕ್ಲೇಬೇಕು. ಆದ್ರಿಂದ ಅದನ್ನು ದಾಟಿ ಅಂದ್ರೆ ನೀವು ಮೆಟ್ಟಿಲು ಹತ್ತದೆ ನೇರವಾಗಿ ಲಿಫ್ಟ್ನ ಮೂಲಕ, ಭಕ್ತಿ ಸೇವೆ ಅಂತ ಹೇಳುವ ಲಿಫ್ಟ್ನ ಮೂಲಕ ಡೈರೆಕ್ಟ್ ಆಗಿ ನೇರವಾಗಿ ನನ್ನಲ್ಲಿಗೆ ಬನ್ನಿ. ಆದ್ರಿಂದ ನೇರವಾಗಿ ಕೃಷ್ಣನನ್ನು ಆಶ್ರಯಿಸಿ ಅವನ ರಕ್ಷಣೆ ಪಡೆಯುವುದೇ ನಮ್ಮ ಗುರಿಯಾಗಿರ್ಬೇಕು. ತಪಾಮ್ಯಹಂ ಮಹಂ ವರ್ಷಂ ನಿಗೃಹ್ಣ ಮುತ್ಸಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಅರ್ಜುನನೇ ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಸಾಕಾರ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಕೃಷ್ಣ ಹೇಳ್ತಾನೆ, ಬೆಳಕನ್ನು ಕೊಡುವವನು ನಾನೇ, ಸೂರ್ಯನ ಮೂಲಕ ಬೆಳಕನ್ನು ಕೊಡುವವನು ನಾನೇ, ಆ ಬೆಳಕಿನ ಶಾಖವೂ ನಾನೇ, ಮಳೆಯನ್ನು ನಾನೇ ಕೊಡುತ್ತೇನೆ, ಆ ಮಳೆ ಬೀಳದಂತೆ ನಾನೇ ತಡೆ ಹಿಡಿಯುತ್ತೇನೆ, ನಾನೇ ಅಮೃತ, ನಾನೇ ಸಾಕಾರ ಮೃತ್ಯು, ಚೇತನ ಜಡವಸ್ತು ಎಲ್ಲವೂ ನಾನು, ಎಲ್ಲವೂ ನನ್ನಲ್ಲಿದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ತ್ರೈವಿದ್ಯಾ ಮಾಂ ಸೋಮಪಃ ಭೂತಪಾಪ ಯಜ್ಞೈ ವಿಶ್ವಾ ಸ್ವರ್ಗತಿಂ ಪ್ರಾರ್ಥಯಂತಿ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಂ ದಿವಿ ದೇವಭೋಗಾನ್ ದಿವಿ ದೇವಭೋಗಾನ್. ಅಂದ್ರೆ ವೇದಗಳ ಅಧ್ಯಯನ ಮಾಡುವವನನ್ನು ಸಮಾಜ ತುಂಬಾ ಉತ್ತಮ ಮಟ್ಟದಲ್ಲಿ ಇಟ್ಟಿರ್ತದೆ, ತುಂಬಾ ವಿದ್ವಾಂಸ ಅಂತ ಹೇಳಿ ಕರೀತದೆ. ಆದ್ರೆ ಆ ವೇದ ಅಧ್ಯಯನ ಮಾಡುವವರಿಗೆ ಅದರ ಗುರಿ ತಿಳಿದಿರುವುದಿಲ್ಲ, ಅವರು ಆ ಗುರಿಯನ್ನು ಮುಟ್ಟುವುದಿಲ್ಲ, ಅಧ್ಯಯನದಲ್ಲಿ ಅವರು ಮಗ್ನರಾಗಿರ್ತಾರೆ, ವಿದ್ವಾಂಸರು ಅಂತ ಕರೆಸಿಕೊಳ್ತಾರೆ, ಆದ್ರೆ ಅವರಿಗೆ ಅದರ ಗುರಿ ಏನು ಅಂತ ಗೊತ್ತಿರುವುದಿಲ್ಲ. ವೇದಗಳನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ದೇವತೆಗಳ ಯಜ್ಞಗಳನ್ನು ಮಾಡುವುದು, ಕಾಮ್ಯಕರ್ಮಗಳನ್ನು ಮಾಡುವುದು, ದೇವತೆಗಳ ಈ ರೀತಿ ಮಾಡಿ ಅವರು ದೇವತೆಗಳ ಅಥವಾ ಬ್ರಹ್ಮಲೋಕವನ್ನು ಆ ರೀತಿ ಅವರು ಸೇರ್ತಾರೆ. ಅಲ್ಲಿ ಉತ್ತಮ ಮಟ್ಟದ ಇಂದ್ರಿಯ ತೃಪ್ತಿಯನ್ನು ಅನುಭವಿಸಿ ಅವರು ಪುನಃ
ಈ ಭೂಮಿಯಲ್ಲಿ ಜನ್ಮ ತಾಳ್ತಾರೆ. ಆದ್ರಿಂದ ಕೃಷ್ಣ ಹೇಳ್ತಾನೆ ಅದಕ್ಕೆ ಮಹತ್ವ ಕೊಡದೆ, ಅಂದ್ರೆ ಈ ಯಜ್ಞ ಯಾಗಾದಿಗಳನ್ನು ಮಾಡಿ ಬೇರೆ ಲೋಕ ಆ ದೇವತೆಗಳ ಲೋಕವನ್ನು ಪಡೆಯುವ ವಿಷಯಕ್ಕೆ ಹೆಚ್ಚು ಮಹತ್ವ ಕೊಡದೆ ನನ್ನನ್ನು ಸೇರುವ ಪ್ರಯತ್ನ ಮಾಡಬೇಕು ನೀವು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಏನಾಗ್ತದೆ, ಮೇಲಿನ ಲೋಕಕ್ಕೆ ಹೋದ ಜೀವ ಪುನಃ ಬರಬೇಕು. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯಿ ಧರ್ಮ ಮನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಅಂದ್ರೆ ಅದಕ್ಕಿಂತ ಜಾಸ್ತಿ ಅವರು ಮೇಲೆ ಏರುವುದೇ ಇಲ್ಲ. ಸ್ವರ್ಗದ ನಮಗೆ ಇಂದ್ರಾಧಿಪತಿ ಸ್ವರ್ಗಲೋಕದ ಒಡೆಯ ಇಂದ್ರ. ನಾವೆಲ್ಲ ಕೇಳಿರ್ಬೋದು, ದೇವತೆಗಳೆಲ್ಲ ರಾಕ್ಷಸರೆಲ್ಲ ಸ್ವರ್ಗವನ್ನು ಪಡೀಲಿಕ್ಕೆ ಅವರು ಇಂದ್ರನೊಟ್ಟಿಗೆ ಯುದ್ಧಕ್ಕೆ ಹೋಗುವಂತ ಕಥೆಗಳನ್ನ ನಾವು ತುಂಬಾ ಕೇಳಿರ್ತೇವೆ ಸಣ್ಣದಿರುವಾಗ. ಅಂದ್ರೆ ಸ್ವರ್ಗದಲ್ಲಿ ಅಂತಹ ಇಂದ್ರಿಯ ಸುಖಗಳಿವೆ, ಅದಕ್ಕಾಗಿ ಎಲ್ಲರೂ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹಪಹಪಿಸ್ತಾರೆ. ಆದ್ರೆ ನಿಮ್ಮ ಪುಣ್ಯ ಕರ್ಮಗಳು ಮುಗ್ದ ನಂತರ ಪುನಃ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅಂದ್ರೆ ನಿಮ್ಮ ಪುಣ್ಯ ಕರ್ಮಗಳು ಮುಗ್ದ ನಂತರ ಪುನಃ ನೀವು ಇಲ್ಲಿಗೆ ಬೀಳ್ಬೇಕು, ಇಲ್ಲೇ ಬರ್ಬೇಕು. ಆದ್ರಿಂದ ಅಂತಹ ತಪ್ಪನ್ನು ನೀವು ಮಾಡಬಾರದು. ಕೃಷ್ಣ ಹೇಳ್ತಾನೆ ಅದನ್ನು ದಾಟಿ ನೀವು ನನ್ನಲ್ಲಿಗೆ ಬರುವ ದಾರಿಯನ್ನು ನೋಡಿ. ತಿರುಗುವ ಚಕ್ರದಲ್ಲಿ ಕೂತ್ಕೊಳ್ಳುವುದಕ್ಕಿಂತ ಅದನ್ನು ತಪ್ಪಿಸಿಕೊಳ್ಳುವುದೇ ಉತ್ತಮ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳೋದು ಒಂದು ಸಂಸ್ಥೆಯ ಧ್ಯೇಯ ವಾಕ್ಯ, ನಿಮ್ಗೆಲ್ಲ ಗೊತ್ತಿದೆ ಅದು. ನಿನ್ನ ಯೋಗಕ್ಷೇಮದ ರಕ್ಷಣೆ ನನ್ನದು ಅಂತದ್ದು ಸಾರ್ತದೆ. ಆದ್ರೆ ನಮ್ಮ ಯೋಗಕ್ಷೇಮದ ರಕ್ಷಣೆ ಸಂಸ್ಥೆಯದ್ದಲ್ಲ, ಅದು ಕೃಷ್ಣನದ್ದು. ಕೃಷ್ಣ ಹೇಳಿರೋ ಮಾತು ಇದು, ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನ ಯೋಗಕ್ಷೇಮದ ರಕ್ಷಣೆ ಮಾಡುವವನು ನಾನು. ಈ ಕೃಷ್ಣನ ಅದ್ಭುತ ಲೀಲೆಗಳು, ಅವನ ಶಕ್ತಿಗಳ ಬಗ್ಗೆ ಓದುವಾಗ ಈ ರೀತಿ ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗ್ತದೆ ಯಾರ ಜವಾಬ್ದಾರಿ, ಯೋಗಕ್ಷೇಮದ ಜವಾಬ್ದಾರಿ ಯಾರ್ದು ಅಂತ ಹೇಳೋದು ನಮಗೆ ಅರ್ಥ ಆಗ್ತದೆ. ಬರೀ ಹಣ ಕೂಡಿಟ್ಟು ನಮ್ಮ ಯೋಗಕ್ಷೇಮ ಸಾಧ್ಯ ಇಲ್ಲ. ಹಣದ ಹಿಂದೆ ಅಂದ್ರೆ ಈ ದೇಹ ನಶ್ವರ. ದೇಹ ನಾಶ ಆದಾಗ ನಾವು ಕೂಡಿಟ್ಟ ಹಣ ಕೂಡ ಅದು ನಮ್ಮೊಂದಿಗೆ ಬರೋದಿಲ್ಲ. ಹಣದಿಂದ ಬರುವಂತಹ ಪ್ರಯೋಜನಗಳು ಅದು ತಾತ್ಕಾಲಿಕ, ಈ ದೇಹ ಇರುವ ತನಕ ಮಾತ್ರ. ಆದ್ರೆ ಈ ದೇಹ ನಶ್ವರ. ದೇಹದಿಂದ ಈ ಆತ್ಮ ಮುಂದೆ ಹೋದಾಗ ನಾವು ಮಾಡಿದ ಪುಣ್ಯ ಫಲಗಳು ನಮ್ಮೊಂದಿಗೆ ಬರ್ತದೆ. ಅಂದ್ರೆ ನಾವು ಹರಿಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಯೋಗಕ್ಷೇಮವನ್ನು ಕೃಷ್ಣ ನೋಡಿಕೊಳ್ತಾನೆ. ಅಂದ್ರೆ ಅದರಿಂದ ಹಣ ಮಾಡೋದು ತಪ್ಪು ಅಂತ ನಾನು ಹೇಳಿದಲ್ಲ, ಹಣ ಬೇಕು. ಆದ್ರೆ ಅದರೊಟ್ಟಿಗೆ ನಾವು ಕೃಷ್ಣ ಪ್ರೇಮವನ್ನು ಕೂಡ ಸಂಪಾದಿಸ್ಬೇಕು. ಆಗ ನಿರಂತರ ಹರಿಸ್ಮರಣೆ ಮಾಡಿ ನಮ್ಮ ಆಧ್ಯಾತ್ಮಿಕ ಅಕೌಂಟಿಗೆ ನಾವು ನಮ್ಮ ಪುಣ್ಯವನ್ನು ಸೇರಿಸಿದ್ರೆ ಆಡ್ ಮಾಡ್ತಾ ಹೋದ್ರೆ ನಮ್ಮ ಯೋಗಕ್ಷೇಮವನ್ನು ಜವಾಬ್ದಾರಿಯನ್ನು ಕೃಷ್ಣ ವಹಿಸಿಕೊಳ್ತಾನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಸಾರ್ತಾನೆ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಅದ್ ನಮ್ಗೆ ನಾವು ಹೇಳಿದ್ದೇವೆ ಮೊದಲಕ್ಕೆ, ನಾವು ಗೊತ್ತುಂಟು ನಮಗೆ. ಬೇರೆ ಬೇರೆ ದೇವರನ್ನು ಪೂಜೆ ಮಾಡಿ ಸುತ್ತಿ ಬಳಸಿ ಬರುವುದರ ಮೂಲಕ ನೀವು ನೇರವಾಗಿ ನನ್ನನ್ನೇ ಪೂಜೆ ಮಾಡಿ ನನ್ನಲ್ಲಿಗೆ ಬನ್ನಿ ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾಂತಿ ದೇವವೃತಾ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾಹ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವರು, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಆದ್ರಿಂದ ನಾವು ಈ ಜನ್ಮದಲ್ಲಿ ಅದನ್ನು ಆದಷ್ಟು ಮಾಡದೆ ಕಡಿಮೆ ಮಾಡಿ ದೇವರೊಂದಿಗೆ ನೇರ ಸಂಪರ್ಕಕ್ಕೆ
ಸಂಪರ್ಕವನ್ನು ಮಾಡುವಂತಹ ನಾಮಸ್ಮರಣೆಯಲ್ಲಿ ನಿರತರಾಗಿರ್ಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಕ್ತಾಮಿ ಮಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ಸಾಕು, ಭಕ್ತ ಮಶ್ನಾಮಿ ಪ್ರಯತಾತ್ಮನಃ, ಅಂದ್ರೆ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಬಡವರಾದ್ರೂ ಯಾವುದೇ ಅರ್ಹತೆ ಇಲ್ಲದವರು ಕೂಡ ಕೃಷ್ಣನಲ್ಲಿ ಇಲ್ಲಿ ಪೂಜೆ ಮಾಡ್ಬೋದು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಆಡಂಬರದಿಂದ ಅಥವಾ ತುಂಬಾ ಜನರನ್ನು ಕರೆದೇ ಎಲ್ಲ ಪೂಜೆ ಮಾಡಿ ಅಲ್ಲಿ ಯಾವುದೇ ಭಕ್ತಿ ಇಲ್ಲದೆ ಕಾರ್ಯ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರೀತಿಯಿಂದ ನಾವು ಕೃಷ್ಣನಿಗೆ ಒಂದು ಎಲೆ, ಒಂದು ಹೂ, ಒಂದು ಹಣ್ಣನ್ನು ಸಮರ್ಪಿಸಿದ್ರು ಸಾಕು, ಅವನು ಅದರಲ್ಲಿರೋ ಭಕ್ತಿಯನ್ನೇ ನೋಡ್ತಾನೆ ವಿನಃ ನಮ್ಮ ಆಡಂಬರವನ್ನು ನೋಡುವುದಿಲ್ಲ. ನೀವು ಎಷ್ಟು ಪ್ರೀತಿಯಿಂದ ಅದನ್ನು ಕೃಷ್ಣನಿಗೋಸ್ಕರ ಆರಿಸಿ ತಂದಿದ್ದೀರಿ, ಎಷ್ಟು ಪ್ರೀತಿಯಿಂದ ನೀವು ಹೂವು ಕೊಯ್ದಿದ್ದೀರಿ, ನಿಮ್ಮ ಮನೆಯಲ್ಲಿ ಬೆಳೆದ ಹೂಗಳನ್ನು ಎಷ್ಟು ಪ್ರೀತಿಯಿಂದ ನೀವು ತಂದು ಕೊಡ್ತೀರಿ ಕೃಷ್ಣನಿಗೆ ಅಂತ ಹೇಳುವುದನ್ನು ಮಾತ್ರ, ಅಲ್ಲಿರುವ ಭಕ್ತಿಯನ್ನು ಮಾತ್ರ ಕೃಷ್ಣ ನೋಡ್ತಾನೆ ವಿನಃ ಅದು ಎಷ್ಟು ಹಣ ಕೊಟ್ಟು ತಂದದ್ದು, ಅದು ಎಷ್ಟು ಬೆಲೆ ಬಾಳುವಂತದ್ದು ಅಂತ ಅನ್ನೋದನ್ನು ಕೃಷ್ಣ ಇಲ್ಲಿ ನೋಡುವುದಿಲ್ಲ. ಅದನ್ನು ನಾನು ಭಕ್ತಿಯಿಂದ ಸ್ವೀಕರಿಸುತ್ತೇನೆ, ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಏನನ್ನಾದ್ರೂ ಅರ್ಪಿಸಿ ಅಂದ್ರೆ ಅರ್ಥ ನಿಮಗೆ ಖುಷಿ ಬಂದದ್ದನ್ನೆಲ್ಲ ಕೃಷ್ಣನೇ ಕೊಡ್ಬೋದು ಅಂತ ಹೇಳಿಲ್ಲ. ಕೃಷ್ಣ ಇಲ್ಲಿ ಒತ್ತು ಕೊಟ್ಟು ಹೇಳಿದ್ದಾನೆ. ಮೀನು, ಮಾಂಸ ಅಥವಾ ಮೊಟ್ಟೆ ಅಂತ ಯಾವ್ದನ್ನು ನನಗೆ ಕೊಡಬಾರದು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಯಾವ್ದನ್ನು ಕೊಡ್ಬೇಕು, ಯಾವ್ದನ್ನು ಬಿಡ್ಬೇಕು ಅಂತ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಯಜ್ಞಶೇಷ ಮಾತ್ರ ಪರಿಶುದ್ಧ, ಅದನ್ನು ಮಾತ್ರ ನಾವು ಉಣ್ಣಬೇಕು ಅಂತ ಕೃಷ್ಣ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಕೃಷ್ಣನಿಗೆ ಅರ್ಪಿಸಿ ಅದನ್ನು ನಾವು ತಿನ್ಬೇಕು. ಅದಕ್ಕೆ ಮಾಂಸ, ಮೀನು, ಮೊಟ್ಟೆ ಅಂತದ್ದು ಯಾವುದು ಕೃಷ್ಣನಿಗೆ ಅರ್ಪಣೆ ಮಾಡುವ ಹಾಗಿಲ್ಲ, ಆದ್ರಿಂದ ಅದನ್ನು ನಾವು ತಿನ್ನುವ ಹಾಗಿಲ್ಲ. ಅದಕ್ಕೋಸ್ಕರ ಕೃಷ್ಣನಿಗೆ ಅರ್ಪಿಸಿದಲ್ಲಿ ಮಾತ್ರ ನಾವು ಪ್ರೀತಿಪೂರ್ವಕವಾಗಿ ಅರ್ಪಿಸಿ ಅವನ ಯಜ್ಞಶಿಷ್ಟವನ್ನು ನಾವು ಊಟ ಮಾಡಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಘೋಷಿ ದದಾಸಿ ಯತ್ ಯತ್ತಪಸ್ಯಂ ಕೌಂತೆಯ ತತ್ಪುರುಷ ಮದರ್ಪಣಂ. ನೀನು ಏನನ್ನೇ ಮಾಡು, ಏನನ್ನೇ ಗುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಕೊಡು. ಕೃಷ್ಣ ಸರ್ವಂ ಕೃಷ್ಣಾರ್ಪಣಂ ಅಂದ್ರೆ ಎಲ್ಲವೂ ಕೃಷ್ಣನಿಗೆ ಅರ್ಪಿತ. ಏನನ್ನೇ ಮಾಡಿ ನೀವು ಏನನ್ನೇ ತಿನ್ನಿ ಅಂದ್ರೆ ತಿನ್ನುವಂತಹದ್ದು ಕೃಷ್ಣನಿಗೆ ಕೊಡುವಂತಹದ್ದನ್ನು ಕೃಷ್ಣನಿಗೆ ಕೊಟ್ಟು ನೀವು ತಿನ್ನಿ. ಯಾವುದೇ ದಾನ ಧರ್ಮವನ್ನು ಮಾಡಿದ್ರು ಅದನ್ನು ಕೃಷ್ಣನ ಹೆಸರಿನಲ್ಲಿ ಮಾಡಿ, ಕೃಷ್ಣನಿಗೋಸ್ಕರ ಮಾಡಿ, ಅವನ ಪ್ರೀತಿ ಸಂಪಾದನೆಗಾಗಿ ಮಾಡಿ ಅಂತ ಕೃಷ್ಣನೇ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನನಗೋಸ್ಕರ ಮಾಡು, ಎಲ್ಲೋ ನನಗೋಸ್ಕರ ಮಾಡು, ಕೃಷ್ಣನಿಗೆ ಅದನ್ನು ನನಗೆ ಅರ್ಪಣೆಯಾಗಿ ಅರ್ಪಿಸು ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಸಮೋಹಂ ಸರ್ವಭೂತೇಷು ನಮೇ ದೇಶೋಸ್ತಿ ನ ಪ್ರಿಯ ಏ ಭಜಂತಿ ತು ಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನಗೆ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ತಂದೆಗೊಂದು 5 ಮಕ್ಕಳಿದ್ರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾನೆ ತಂದೆ ಅಲ್ವಾ. ಯಾರಲ್ಲೂ ಅವನಿಗೆ ಹೆಚ್ಚು ಪ್ರೀತಿ ಅಥವಾ ದ್ವೇಷ ಯಾವುದೂ ಇರುವುದಿಲ್ಲ, ಎಲ್ಲ ಮಕ್ಕಳು ಒಂದೇ ರೀತಿ. ಆದ್ರೆ ನೀವು ತಂದೆಯೊಟ್ಟಿಗೆ ಹೆಚ್ಚು ಅವರ ಅಗತ್ಯಗಳನ್ನು ಪೂರೈಸಿಕೊಂಡು ಅವರಲ್ಲಿ ಪ್ರೀತಿಪೂರ್ವಕವಾಗಿ ನಡೆದುಕೊಂಡಿದ್ರೆ ನಿಮ್ಮಲ್ಲಿ ಸ್ವಲ್ಪ ಹೆಚ್ಚು ಪ್ರೀತಿ ತೋರಿಸ್ತಾನೆ, ಅಂದ್ರೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ ತಂದೆ ಅಲ್ವಾ. ಅದೇ ರೀತಿ ಎಲ್ಲರೂ ನನ್ನ ಮಕ್ಕಳೇ, ನನಗೆ ಯಾರಲ್ಲೂ ದ್ವೇಷ ಅಸೂಯೆ ಇಲ್ಲ, ಯಾರಲ್ಲೂ ಹೆಚ್ಚು ಪ್ರೀತಿ ಇಲ್ಲ. ಆದ್ರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾರೆ ಅವರನ್ನು ಕಂಡ್ರೆ ನನಗೆ ಸ್ವಲ್ಪ ಹೆಚ್ಚು ಜಾಸ್ತಿ ಪ್ರೀತಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಭಗವಂತ ಪಕ್ಷಪಾತಿ ಅಲ್ಲ, ಆದ್ರೆ ಅವನಿಗೆ ಭಕ್ತರ ಮೇಲೆ ವಿಶೇಷ ಕೃಪೆ ಇದೆ ಎಂದು ಇದರ ಅರ್ಥ. ಅಂದ್ರೆ ಅವನು ಯಾರನ್ನೂ ಪಕ್ಷಪಾತಿಯಾಗಿ ನೋಡುವುದಿಲ್ಲ, ಅವನಿಗೆ ಭಕ್ತರನ್ನು ಕಂಡ್ರೆ ಇಷ್ಟ, ಭಕ್ತರ ಪಕ್ಷಪಾತಿ ಕೃಷ್ಣ ಅಷ್ಟೇ ಹೊರತು ಯಾರಲ್ಲೂ ಅವನಿಗೆ ದ್ವೇಷ ಇಲ್ಲ.
अपि चेत् सुधा दुराचारो भजते ಮಾಮನ್ಯದ್ಭಾತ್ ಸಾಧುರೇವ ಸ ಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕರ್ಮವನ್ನು ಮಾಡಿದರೂ ಅವನು ಭಕ್ತಿ ಸೇರಿ ತೊಡಗಿದ್ದರೆ ಆತನನ್ನು ಸಾಧು ಎಂದು ಭಾವಿಸಬೇಕು. ಅವನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಎಂದು ಅರ್ಥ. ಅಂದ್ರೆ ಕೆಲವು ಸಲ ನಮ್ಗೆ ಅನಿಸ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಅಥವಾ ಕೃಷ್ಣನ ಭಕ್ತಿ ಮಾಡುವವರು ಕೂಡ ಲೌಕಿಕವಾಗಿ ಕೆಲವು ಕೀಳು ಮಟ್ಟದ ಕೆಲಸಗಳನ್ನು ಮಾಡ್ತಾ ಇರಬಹುದು. ಆದ್ರೆ ಅವನ ಮಾರ್ಗದಲ್ಲಿ ಸರಿಯಾಗಿಯೇ ಇದ್ದಾನೆ ಅಂತ ಹೇಳಿ ನಾವು ಭಾವಿಸ್ಬೇಕು. ಅವನನ್ನು ಲೌಕಿಕ ಕ್ರಿಯೆಗಳು, ಅವನಿಗೆ ಸಂಸಾರವನ್ನು ನೋಡ್ಕೊಳ್ಬೇಕಾದಿತ್ತು, ಅವನ ಮಕ್ಕಳನ್ನು ಸಾಕ್ಬೇಕಾದಿತ್ತು, ಅಂತದಕ್ಕೋಸ್ಕರ ಅದಕ್ಕೋಸ್ಕರ ಹಣ ಅಗತ್ಯ, ಅದಕ್ಕೋಸ್ಕರ ಅವನು ಕೆಲವು ಹೀನ ಕಾರ್ಯ ಅಂತಲ್ಲ, ಕೆಲವು ಧರ್ಮಶಾಸ್ತ್ರಕ್ಕೆ ಅಲ್ಲದ ಕಾರ್ಯಗಳನ್ನು ಕೂಡ ಮಾಡ್ಬೇಕಾಗಿ ಬರ್ಬೋದು. ಆದ್ರೆ ಅವನ ಮನಸ್ಸಿನಲ್ಲಿ ನಿರಂತರವಾಗಿ ನಾಮಸ್ಮರಣೆ ಇದ್ರೆ, ಕೃಷ್ಣ ನನ್ಗೋಸ್ಕರ ಮಾಡ್ತಾ ಇಲ್ಲ, ಇದು ನಿನ್ನ ಇಚ್ಛೆಯಿಂದ ನಾನು ಮಾಡ್ತಾ ಇದ್ದೇನೆ, ಜೀವನ ಸಾಗಿಸಲಿಕ್ಕೋಸ್ಕರ ಇದು ನನಗೆ ಅಗತ್ಯ ಅಂತ ಹೇಳಿ ಕೃಷ್ಣನಿಗೆ ಪ್ರತಿ ನಿಮಿಷ ಅರ್ಪಣೆ ಮಾಡ್ತಾ ಇದ್ರೆ, ನಾವು ಮಾಡಿದ ಕೆಲಸವನ್ನು ಅವನು ಕೃಷ್ಣ ಭಕ್ತಿಯಲ್ಲೇ ಇದ್ದಾನೆ ಎಂದು ಅರ್ಥ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮತ್ತೆ ಅಂಥ ಮಾರ್ಗದಲ್ಲಿ ಇದ್ದವನು ಬೇಗ ಧರ್ಮ ಮಾರ್ಗಕ್ಕೆ ಬರ್ತಾನೆ. ಅವನ ತನ್ನೆಲ್ಲಾ ಕೆಟ್ಟ ಕಾರ್ಯಗಳ ಫಲಗಳನ್ನು ಕಳಚಿಕೊಂಡು ಆದಷ್ಟು ಬೇಗ ಉತ್ತಮ ಮಾರ್ಗಕ್ಕೆ ಬರ್ತಾನೆ, ಉತ್ತಮ ದಾರಿಯನ್ನು ಅವನು ಹಿಡಿತಾನೆ, ಉತ್ತಮ ಧರ್ಮ ಮಾರ್ಗದಲ್ಲಿ ನಡೆಯುವಂತ ಅವಕಾಶ ಅವನಿಗೆ ಸಿಗ್ತದೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತತಾ ಶೂದ್ರಾಸ್ತೇಪಿ ಯಾಂತಿ ಪರಾಂಗತಿ. ನನ್ನಲ್ಲಿ ಆಶ್ರಯ ಪಡೆಯುವರು ಕೀಳು ಜನ್ಮದವರಾದರೂ, ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಯಾರಾದರೂ, ಬ್ರಾಹ್ಮಣರು ಮಾತ್ರ ಅಂತ ಹೇಳಿಲ್ಲ ಕೃಷ್ಣ, ಯಾರಾದರೂ ನನ್ನಲ್ಲಿ ಆಶ್ರಯ ಪಡೆಯುವವರು ಪರಮಗತಿಯನ್ನು ಪಡೆಯುತ್ತಾರೆ. ಅಂದ್ರೆ ಅವರು ನನ್ನಲ್ಲಿಗೆ ಬರ್ತಾರೆ ಕೃಷ್ಣ ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದ್ದಾನೆ, ಒತ್ತಿ ಹೇಳ್ತಾ ಇದ್ದಾನೆ. ಭಕ್ತರಲ್ಲಿ ಕೀಳು ಮೇಲು ಅಂತ ಹೇಳುವ ವ್ಯತ್ಯಾಸ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೇವ ಆತ್ಮಾನ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿಗೆ ಬರುವೆ. ಕೃಷ್ಣ ಹೇಳೋ ಮಾತಿದು 9ನೇ ಅಧ್ಯಾಯದಲ್ಲಿ ದಾಸರು ಹೇಳ್ತಾರೆ, ಈಗ ಮಾಡಲು ರಾಮ ಧ್ಯಾನವ, ನೀ ಮೂಕನಾಗಿರಬೇಡಲೋ ಎಲೆ ಮಾನವ ಅಂತ. ಅಂದ್ರೆ ಕಾಲನ ದೂತರು ಅಂದ್ರೆ ನಮ್ಗೆ ಸಾಯುವ ಕಾಲದಲ್ಲಿ ರಾಮಸ್ಮರಣೆ ಬಾರದೆ ಹೋಗ್ಬೋದು, ನಾಲಗೆ ಹೊರಳದೇ ಇರಬಹುದು. ಆದ್ರಿಂದ ಆ ಸಮಯದಲ್ಲಿ ನಮಗೆ ನೀಲ ಮೇಘವರ್ಣನ ಧ್ಯಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಯಾವಾಗ ನಮ್ಮ ಜ್ಞಾನದಲ್ಲಿ ಇರ್ತೇವೋ, ನಮ್ಮ ಬುದ್ಧಿಶಕ್ತಿ ನಮ್ಮ ಕೈಯಲ್ಲಿ ಇರ್ತದೋ ಆಗ ಮಾಡ್ಬೇಕು ನಾವು ರಾಮ ಧ್ಯಾನವನ್ನು, ಕೃಷ್ಣ ಸ್ಮರಣೆಯನ್ನು ಮಾಡ್ಬೇಕು ಅಂತ ಹೇಳಿ ಕೃಷ್ಣ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ಸಂಪೂರ್ಣವಾಗಿ ಮಗ್ನವಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಕೃಷ್ಣ ಹೇಳುವ ಮಾತು. ಹೀಗೆ ಇಲ್ಲಿಗೆ 9ನೇ ಅಧ್ಯಾಯ ಮುಗಿಯಿತು. ನಾಳೆ ನಾವು 10ನೇ ಅಧ್ಯಾಯಕ್ಕೆ, ಅಲ್ಲಿ ಕೂಡ ಪುನಃ ಭಗವಂತನ ಐಶ್ವರ್ಯಗಳನ್ನು ನೋಡಲಿದ್ದೇವೆ ನಾವು. ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ನಿಮ್ಮ ಕ್ವಶನ್ಸ್ ಏನಿದ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಾಳೆ ಅದನ್ನು ಓದಿ ಉತ್ತರ ಕೊಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.